ದಕ್ಷಿಣ 7 ಉತ್ತರ ಸ್ವಲ್ಪ ಹಿಂದಕ್ಕೆ ಕರ್ಕೊಳ್ಳಿ ಸರ್ ಅಲ್ಲಿ. ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಪಥಸಂಚಲನದೊಂದಿಗೆ ಆರಂಭಗೊಳ್ಳಲಿಕ್ಕಿದೆ. ಅತಿಥಿ ಮಹೋದಯರನ್ನ ಗೌರವಪೂರ್ವಕವಾಗಿ ಪಥಸಂಚಲನ ವೇದಿಕೆಗೆ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ ನಾವು. ಪಥಸಂಚಲನದ ಈ ಬ್ಯಾಂಡ್ ವಾದನದಲ್ಲಿ ನಮ್ಮೊಂದಿಗೆ ಸಹಕರಿಸಿದ್ದಾರೆ ಲೇಡಿ ಹಿಲ್ ಹೈಸ್ಕೂಲ್ ಮಾಧ್ಯಮಿಕ ಶಾಲೆ ಪರ್ಮನ್ನೂರು, ಲೇಡಿ ಹಿಲ್ ಪ್ರೈಮರಿ ನಮ್ಮೊಂದಿಗೆ ಸಹಕರಿಸ್ತಾ ಇದೆ. ನಮ್ಮೊಂದಿಗಿದ್ದಾರೆ ಶ್ರೀಯುತ ಸದಾಶಿವ ಉಳ್ಳಾಲ. ಸಂಚಲನ ಒಲಿಂಪಿಕ್ ಕ್ರೀಡಾಕೂಟ ಆರಂಭವಾದಂತಹ ಗ್ರೀಸ್ನಿಂದ ಆರಂಭವಾಗ್ತದೆ. ಯಾವಾಗಲೂ ಗ್ರೀಸಿನ ತಂಡ ಮುಂಚೂಣಿಯಲ್ಲಿ ಇರುತ್ತದೆ. ತದನಂತರ ಒಲಿಂಪಿಕ್ ಕ್ರೀಡಾಕೂಟವನ್ನು ಸಂಘಟಿಸುವ ಆಯಾ ದೇಶಗಳ ಭಾಷೆಯ ಆಲ್ಫಾಬೆಟಿಕ್ ಪ್ರಕಾರ ಎಲ್ಲ ತಂಡಗಳನ್ನು ಸಜ್ಜುಗೊಳಿಸಿ ಕೊನೆಯದಾಗಿ ಅತಿಥೇಯ ದೇಶ ನಿಲ್ಲುವುದು ಒಲಿಂಪಿಕ್ ನ ಸಂಪ್ರದಾಯ. ಅದನ್ನೇ ನಾವು ಕೂಡ ಪಾಲಿಸಿಕೊಂಡು ಬರ್ತಾ ಇದ್ದೇವೆ. ಕ್ವಿಕ್ ಮಾರ್ಚ್. ಎರಡ್ 2024-25 ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಪಥಸಂಚಲನದೊಂದಿಗೆ ಆರಂಭಗೊಳ್ತಾ ಇದೆ. ರಾಜ್ಯದ ಗೌರವದಲ್ಲಿ ಸ್ವೀಕರಿಸುತ್ತಿದ್ದಾರೆ ಶ್ರೀಯುತ ಸದಾಶಿವ ಉಳ್ಳಾಲ ಕ್ರೀಡಾಧ್ಯಕ್ಷರು. ಎಲ್ಲ ಗೌರವಾದ ಅತಿಥಿ ಮಹೋದಯರು ಅವರೊಂದಿಗೆ ಸಹಕರಿಸಿದ್ದಾರೆ. 2024 ಶ್ವೇತವಸ್ತು ಕಾರ್ಯಗಳಲ್ಲಿ ನಮ್ಮ ಶಿಸ್ತಿನಿಂದ ಭಾಗವಹಿಸುತ್ತಿರುವ ತಂಡ 10 ಪಟ್ಟರು ಪುತ್ತೂರು ಬಿಡದ ಎಳೆಯ ಕ್ರೀಡಾ ಪ್ರತಿಭೆಗಳು. ಎರಡನೇದಾಗಿ ಆಗಮಿಸುತ್ತಿರುವಂತಹ ತಂಡ ಸೂರ್ಯ. ಸಲ್ಯೂಟ್. ಆಗಮಿಸುವಂತಹ ತಂಡ ಮಂಗಳೂರು ದಕ್ಷಿಣ.
ಶಿಕ್ಷಕರೊಂದಿಗೆ ಕೈ ಜೋಡಿಸಿ ಸಹಾಯ ಮಾಡುವುದರೊಂದಿಗೆ ಕೂಡ ಹೆಚ್ಚಿನ ಕಲಿಕೆಯಲ್ಲಿ ನಿರತವಾಗಿರುವಂತಹ ಪಿಪಿಡಿ ಶಿಕ್ಷಣಾರ್ಥಿಗಳು ಪಥಸಂಚಲನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಲೇಡಿ ಹಿಲ್ ಹೈಯರ್ ಪ್ರೈಮರಿ ಸ್ಕೂಲ್, ಲೇಡಿ ಹಿಲ್ ಹೈಸ್ಕೂಲ್ ಮತ್ತು ವಿದ್ಯಾಧರ ಆಂಗ್ಲ ಮಾಧ್ಯಮ ಶಾಲೆ ಬೆರಮಂದೂರು. ಅನಾವರಣಗಳಲ್ಲಿ ಹೋಬಳಿ, ತಾಲೂಕು, ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಈ ಮಕ್ಕಳ ಕ್ರೀಡಾ ಪ್ರತಿಭೆ ಅನಾವರಣಗೊಳ್ಳಲಿ ಎನ್ನುವ ಸದುದ್ದೇಶದಿಂದ ಬಲೂನ್ ಅನ್ನ ಹಾರಿ ಬಿಡ್ತಾ ಇದ್ದಾರೆ. ನಮ್ಮ ಅತಿಥಿ ಮಹೋದಯರಾದ ಮಮತಾ ಮೇಡಮ್ ಇದ್ದಾರೆ, ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಮತ್ತು ಎಲ್ಲ ಅತಿಥಿ ಮಹೋದಯರು ಒಟ್ಟಿಗೆ ಕೈ ಜೋಡಿಸುವ ಮೂಲಕ ಬಲೂನ್ ಅನ್ನು ಹಾರಿ ಬಿಡಬೇಕಾಗಿ ತಮ್ಮಲ್ಲಿ ಗೌರವಪೂರ್ವಕವಾಗಿ ಇವತ್ತಿನ ಉದ್ಘಾಟನಾ ಸಮಾರಂಭದ ವೇದಿಕೆಗೆ ತಮ್ಮನ್ನ ಗೌರವಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇವೆ ಸರ್. ಓಕೆ, ಥ್ಯಾಂಕ್ ಯು. ಎಲ್ಲ ಪದಾಧಿಕಾರಿಗಳನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಎಲ್ಲ ತಾಲೂಕುಗಳ ಗೌರವಾನ್ವಿತ ಅಧ್ಯಕ್ಷರುಗಳು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಜಿಲ್ಲಾ ಸಂಘದ ಅಧ್ಯಕ್ಷರು ಶ್ರೀಮತಿ ಲಿಲ್ಲಿ ಪಾಯಸ್ರವರನ್ನ, ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ಹರೀಶ್ ರೈ ಅವರನ್ನ, ವಿಭಾಗೀಯ ಅಧ್ಯಕ್ಷರು ಶ್ರೀಯುತ ತ್ಯಾಗಮ್ಮ ಹರೇಕಲ ಇವರನ್ನು ಕೂಡ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ನಾಡಗೀತೆಯೊಂದಿಗೆ ಪ್ರಾರಂಭಿಸುವರಿದ್ದೇವೆ. ಕೆನರಾ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಂದ ಇದೀಗ ಪ್ರಾರ್ಥನೆ. ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರ ರಮಣುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ತನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಚನ್ನ. ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ. ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ. ಕೈಲಪ ಹೊಯ್ಸಳರಾಡಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಮಾನಸಿಕ ಜೈನರುದ್ಯಾನ. ಜನಗಣ ಹೋಲುವ ದೊರೆಗಳ ಧಾಮ, ಗಾಯಕ ವೈರಿಕರ ರಾಮ. ಕನ್ನಡ ನುಡಿ ಗುಡಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ
ಅತಿಥಿ ಗಣ್ಯರನ್ನು ಸ್ವಾಗತಿಸಲಿಕ್ಕಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಗೌರವಾನ್ವಿತ ಅಧ್ಯಕ್ಷರು, ಮಂಗಳೂರು ದಕ್ಷಿಣ ಇಲ್ಲಿಯ ಪರಿವೀಕ್ಷಣಾಧಿಕಾರಿಗಳು ಆಗಿರತಕ್ಕಂಥ ಶ್ರೀಮತಿ ಲಿಲ್ಲಿ ಪಾಯಸ್ರವರನ್ನು ಸರ್ವರನ್ನು ಸ್ವಾಗತಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶುಭೋದಯ, ಎಲ್ಲರಿಗೂ ನಮಸ್ತೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ 14 ಹಾಗೂ 17 ವಯೋಮಾನದ ಬಾಲಕ ಬಾಲಕಿಯರ ಜಿಲ್ಲಾ ಮಟ್ಟದ ಕ್ರೀಡಾಕೂಟದ ಈ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗೌರವಾನ್ವಿತ ಆದರಣೀಯ ಗಣ್ಯರನ್ನು ಬೆಳಗಿನ ಶುಭ ಮುಂಜಾನೆಯನ್ನು ತಿಳಿಸುತ್ತಾ, ಮಕ್ಕಳೇ, ನೀವೆಲ್ಲರೂ ಬಿಸಿಲಲ್ಲಿದ್ದೀರಿ. ಆದಷ್ಟು ಬೇಗ ನಾವು ಈ ಕಾರ್ಯಕ್ರಮವನ್ನು ಮುಗಿಸಲಿಕ್ಕೆ ನೋಡ್ತೇವೆ. ಯಾರು ಎದ್ದು ಹೋಗಬಾರ್ದು. ಕ್ರೀಡಾ ಪ್ರತಿಜ್ಞೆ ಇದೆ. ಕ್ರೀಡಾ ಜ್ಯೋತಿ ಬರುವವರೆಗೆ ನಮ್ಮ ಈ ಕಾರ್ಯಕ್ರಮದೊಂದಿಗೆ ನೀವು ನಮ್ಮ ಜೊತೆ ಕೈ ಜೋಡಿಸಬೇಕಾಗಿ ಮೊದಲಾಗಿ ನಿಮ್ಮಲ್ಲಿ ನಾನು ಅದೇ ರೀತಿ ಈ ವೇದಿಕೆಯಲ್ಲಿ ಇವತ್ತು ಕಾರ್ಯಕ್ರಮಕ್ಕೆ ನಮಗೆ ದಕ್ಷಿಣ ಕನ್ನಡ ಜಿಲ್ಲಾ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ವತಿಯಿಂದ ನಾವು ಜಿಲ್ಲಾ ಘಟಕದ ವತಿಯಿಂದ ಇವತ್ತು ನಾವು ಈ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸ್ತಾ ಇದ್ದೇವೆ. ಹಿಸ್ಟ್ರಿಯಲ್ಲಿ ಪ್ರಥಮ ಬಾರಿಗೆ ಈ ಕ್ರೀಡಾಕೂಟ ಒಂದು ಸಂಘದ ವತಿಯಿಂದ ನಡೆಯುವುದು ನಮಗೆಲ್ಲರಿಗೂ ಶುಭ ಸಂತೋಷದ ವಿಷಯ. ಅದು ಕೂಡ ಸಿಕ್ಕಿದ್ದು ನಮಗೆ ಪುತ್ತೂರು ತಾಲೂಕಿನಲ್ಲಿ ಕೆಲವು ತಾಂತ್ರಿಕ ತೊಂದರೆಗಳಿಂದಾಗಿ ನಮಗೆ ಸಿಕ್ಕಿದೆ. ಅದನ್ನು ನಮ್ಮ ದೈಹಿಕ ಶಿಕ್ಷಣಾಧಿಕಾರಿಗಳು ತಿಳಿಸ್ತಾರೆ. ಆಮೇಲೆ ಈ ಸುಂದರ ವೇದಿಕೆಯಲ್ಲಿ ನಮ್ಮ ಜೊತೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ನಮ್ಮ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಆದಂತಹ ಶ್ರೀಯುತ ಮನೋಜ್ ಕುಮಾರ್ ಸರ್. ಯುವ ತರುಣ ಕ್ರಿಯಾಶೀಲ ವ್ಯಕ್ತಿತ್ವ ನಮ್ಮ ಜೊತೆ ಇದ್ದು ನಮ್ಮ ಜೊತೆ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಸರ್, ತಮಗೆ ನಾನು ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರ ಪರವಾಗಿ ಶಿಕ್ಷಕರ ಸಂಘದ ಪರವಾಗಿ ಹಾರ್ದಿಕವಾಗಿ ನಾನು ಸ್ವಾಗತ ಬಯಸುತ್ತೇನೆ. ಶ್ರೀಯುತರನ್ನ ಸ್ವಾಗತಿಸಲಿಕ್ಕಿದ್ದಾರೆ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ಹರೀಶ್ ರೈ ಪೋಂಪೆ ಅವರು. ಇವರನ್ನು ಶಾಲು ಹೊದಿಸಿ ಅವರನ್ನು ಸ್ವಾಗತಿಸಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಶ್ರೀಮತಿ ಮಮತಾ ಗಟ್ಟಿ, ಅಧ್ಯಕ್ಷರು ಗೇರು ನಿಗಮ ಕರ್ನಾಟಕ ಸರ್ಕಾರ. ಇವರು ನನ್ನ ಆತ್ಮೀಯರು. ನನ್ನ ಜೊತೆ ಎಲ್ಲ ಕ್ರೀಡಾಕೂಟಗಳಲ್ಲಿ ಹಾಗೂ ಹಲವು ಕಾರ್ಯಕ್ರಮಗಳ ಜೊತೆ ಇದ್ದು ನನ್ನ ಒಡನಾಡಿಯಾಗಿದ್ದಾರೆ ಶ್ರೀಮತಿ ಮಮತಾ ಗಟ್ಟಿಯವರು. ಅವರನ್ನು ನಾನು ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮೇಡಮ್, ಶ್ರೀಯುತರನ್ನ ಸ್ವಾಗತಿಸಲಿದ್ದಾರೆ ನಮ್ಮ ಮೈಸೂರು ವಿಭಾಗೀಯ ಕಾರ್ಯಾಧ್ಯಕ್ಷರು ಕೋಶಾಧಿಕಾರಿಗಳು ಆಗಿರತಕ್ಕಂತಹ ತ್ಯಾಗಂ ಹರೇಕಳ. ಇವರು ಶಾಲು ಹೊದಿಸಿ ಅವರನ್ನು ಹೂವನ್ನು ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ನಮಗೆ ಸಹಕರಿಸುತ್ತಿರುವವರು ಶ್ರೀಯುತ ಸದಾಶಿವ ಉಳ್ಳಾಲ್, ಮೂಡದ ಅಧ್ಯಕ್ಷರವರು. ಆದಮೇಲೆ ನಮ್ಮ ಎಲ್ಲ ಮಂಗಳೂರು ದಕ್ಷಿಣ ವಲಯದ ಎಲ್ಲ ಕ್ರೀಡಾಕೂಟಗಳಿಗೆ ಇವನ್ ಪಂದ್ಯಾಟಗಳಿಗೆ ಕೂಡ ಹಾಜರಾಗಿ ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ. ಕ್ರೀಡಾ ಮನೋಭಾವ ಇದ್ದು ಕ್ರೀಡಾ ಸ್ಫೂರ್ತಿಯಿಂದ ಎಲ್ಲ ಮಕ್ಕಳನ್ನು ಅವರು ಅಭಿನಂದಿಸ್ತಾ ಇದ್ದಾರೆ. ಸರ್, ತಮಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶ್ರೀ ಶಾಲು ಹೊದಿಸಿ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮಗೆ ತುಂಬ ಜನ ಸಹಕಾರವನ್ನು ನೀಡಿದ್ದಾರೆ. ಅದರಲ್ಲಿ ಮಾನಸ ಅಮ್ಯೂಸ್ಮೆಂಟ್ ಪಾರ್ಕ್ ಇದರ ಚೇರ್ಮನ್, ಡೈರೆಕ್ಟರ್ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಇವರ ಪರವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಶ್ರೀಯುತ ಜಾಯ್ ವರ್ಗೀಸ್, ಒನ್ ಆಫ್ ದ ಡೈರೆಕ್ಟರ್ ಅವರು, ಅಮ್ಯೂಸ್ಮೆಂಟ್ ಪಾರ್ಕ್ ಮಾನಸ ಇಲ್ಲಿಯವರು. ಅವರು ನಮಗೆ ಇವತ್ತಿನ ಕ್ರೀಡಾ ಸಮವಸ್ತ್ರವನ್ನು ನೀಡಿ ನಮ್ಮ ಜೊತೆ
ಹೃತ್ಪೂರ್ವಕವಾಗಿ ಸಹಕರಿಸಿದ್ದಾರೆ. ಎಲ್ಲ ಮಕ್ಕಳು ಈ ಬಿಸಿಲಿನ ಧಗೆಗೆ ಮಾನಸಕ್ಕೆ ಹೋಗಿ ನಮಗೆ ಯಾರು ಸಹಕಾರ ನೀಡಿದಾರಾ ಅವರಿಗೆ ಕೂಡ ನೀವು ಸಹಕರಿಸಬೇಕು. ಈ ಕ್ರೀಡಾಕೂಟಕ್ಕೆ ತುಂಬ ಹೃದಯದಿಂದ ನಮಗೆ ಸಹಕರಿಸಿದ ಶ್ರೀಯುತ ಜಾಯ್ ವರ್ಗೀಸ್, ಮಾನಸ ಅಮ್ಯೂಸ್ಮೆಂಟ್ ಪಾರ್ಕ್ ಇದರ ಡೈರೆಕ್ಟರಿಗೆ ನಾನು ನಮ್ಮ ಸಂಘದ ಪರವಾಗಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಸರ್. ಶ್ರೀಯುತರನ್ನ ಸ್ವಾಗತಿಸಿದ್ದಾರೆ. ಮಂಗಳೂರು ಉತ್ತರ ಇಲ್ಲಿಯ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು ಶ್ರೀಯುತ ನಿತಿನ್ ಪುತ್ರನ್ ಇವರು ಶ್ರೀಯುತರನ್ನ ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕು, ಸ್ವಾಗತಿಸಬೇಕು ಎಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನಾವು ಪುತ್ತೂರು ತಾಲೂಕಿನವರು ಮನವಿ ಮಾಡಿದಾಗ ನಾವು ದೈಹಿಕ ಶಿಕ್ಷಣ ಸಂಘದವರಿಗೆ ಮಾಡಬಹುದಂತ ಒಂದು ಮನವಿಯನ್ನು ನೀಡಿದಾಗ ನಮಗೆ ಸಹಕರಿಸಿದವರು ವಿದ್ಯಾಂಗ ಉಪನಿರ್ದೇಶಕರು ಶ್ರೀಯುತ ವೆಂಕಟೇಶ್ ಪಟಗಾರ ಸರ್ ಅವರು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಮೇಲೆ ನಂಬಿಕೆ ಇಟ್ಟು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘಕ್ಕೆ ಈ ಕ್ರೀಡಾಕೂಟವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಕ್ರೀಡಾಕೂಟಕ್ಕೆ ಆಗಮಿಸಿದ ಮಾನ್ಯ ಉಪನಿರ್ದೇಶಕರಿಗೆ ನಾನು ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತರನ್ನ ಸ್ವಾಗತಿಸಲಿಕ್ಕಿದ್ದಾರೆ ಮೂಡುಬಿದಿರೆ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಗೌರವಾನ್ವಿತ ಅಧ್ಯಕ್ಷರು ನವೀನ್ ಪುತ್ರನ್ ಇವರು ಶಾಲು ಹೊದಿಸಿ ಹೂವನ್ನು ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಗಳಿಗೆ ಅದರಲ್ಲೂ ನನಗೆ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಮೇಲೆ ಎಲ್ಲ ರೀತಿಯ ಸಹಕಾರ ಕೊಟ್ಟದ್ದು ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ದಕ್ಷಿಣ ಶ್ರೀಯುತ HR ಈಶ್ವರ್ ಸರ್ ಅವರು. ಕ್ರೀಡಾ ಸ್ಫೂರ್ತಿಯಿಂದ ಯಾವುದೇ ಕಾರ್ಯಕ್ರಮ ಎಲ್ಲ ನಮ್ಮ ಪಂದ್ಯಾಟಗಳಿಗೆ ಹಾಗೂ ಕ್ರೀಡಾಕೂಟಗಳಿಗೆ ತಪ್ಪದೆ ಆಗಮಿಸಿ ಎಲ್ಲರಿಗೂ ಸಹಕಾರವನ್ನು ನೀಡಿದ್ದಾರೆ. ತಮ್ಮ ಈ ಹೃದಯಸ್ಪರ್ಶಿ ಸಹಕಾರಕ್ಕೆ ಸರ್ ನಾವು ದೈಹಿಕ ಶಿಕ್ಷಣ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತರನ್ನ ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀಯುತ ಶೇಖರ ಕಡ್ತಲ ಮಂಗಳೂರು ದಕ್ಷಿಣ ವಲಯದ ಗೌರವಾನ್ವಿತ ಅಧ್ಯಕ್ಷರು. ಯಾವುದೇ ಕಾರ್ಯಕ್ರಮ ಇರಲಿ ನಮ್ಮ ಜೊತೆ ಇರುವವರು ದೈಹಿಕ ಶಿಕ್ಷಣ ಅಧಿಕಾರಿಗಳು. ಅವರಿಗೆ ದೈಹಿಕ ಶಿಕ್ಷಣ ಶಿಕ್ಷಕರಲ್ಲಿ ತುಂಬ ಭರವಸೆ. ಯಾವುದೇ ಕಾರ್ಯಕ್ರಮಗಳನ್ನು ನಾವು ನಡೆಸಿಕೊಡುತ್ತೇವೆ ಎಂದ ನಂಬಿಕೆ ಹಾಗೂ ಅತಿ ವಿಶ್ವಾಸ. ನಮ್ಮ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಭುವನೇಶ್ವರ್ ಅವರು ದೈಹಿಕ ಶಿಕ್ಷಣ ಸಂಘದವರು ನಡೆಸುವ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಸಹಕಾರವನ್ನು ನೀಡಿದ್ದಾರೆ. ಸರ್ ತಮಗೆ ನಾನು ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತರನ್ನ ಗೌರವಿಸಲಿಕ್ಕಿದ್ದಾರೆ ಜಿಲ್ಲಾ ಸಂಘದ ಪದಾಧಿಕಾರಿಗಳಾಗಿರುವಂಥ ಶ್ರೀಮತಿ ಆಲಿಸ್ ಪಾಯ್ಸ್ರವರು ಇವರನ್ನ ಶಾಲು ಹೊದಿಸಿ ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇದ್ದು ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ. ಈಗಾಗಲೇ ನಾನು ತಿಳಿಸಿದೆ ಮಾನಸದ ಎಲ್ಲ ಸಹೋದ್ಯೋಗಿಗಳು, ಅದರ CEO ಆದಂಥ ಶ್ರೀಯುತ ಜೇಮ್ಸ್ ಸರ್ ಆಗಮಿಸಿದ್ದಾರೆ. ಸರ್ ತಮಗೆ ನಾನು ಸಂಘದ ಪರವಾಗಿ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತರನ್ನ ಸ್ವಾಗತಿಸಲಿಕ್ಕಿದ್ದಾರೆ ಮಂಗಳೂರು ದಕ್ಷಿಣ ಇಲ್ಲಿಯ ಕಾರ್ಯದರ್ಶಿಗಳಾಗಿರತಕ್ಕಂಥ ಶ್ರೀಯುತ ಮೋಹನ್ ಶಿರ್ಲಾಲ್ ಅವರು ಶಾಲು ಹೊದಿಸಿ ಹೂವನ್ನು ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಯಾವತ್ತು ಒಂದು ನಿವೃತ್ತರಾದರೂ ಕೂಡ ನಮ್ಮ ಜೊತೆ ಯಾವತ್ತೂ ನಮ್ಮ ಬೆನ್ನೆಲುಬಾಗಿ ನಿಲ್ಲುವವರು ಶ್ರೀಯುತ ಗೋಪಾಲ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಸ್ಫೂರ್ತಿಯನ್ನು ತುಂಬಿದ್ದಾರೆ. ಗೋಪಾಲ್ ಸರ್ ತಮಗೆ ನಾನು ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತರನ್ನ ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀಯುತ ಸ್ಟಾನಿ ಪ್ರವೀಣ್ ಮಸ್ಕರಿನಸ್ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಪುತ್ತೂರು ತಾಲೂಕು.
ಶ್ರೀಯುತರನ್ನ ಶಾಲು ಹೊದಿಸಿ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಇಲಾಖಾ ವತಿಯಿಂದ ಎಲ್ಲ ರೀತಿಯ ಸಹಕಾರ ನೀಡಿದವರು ದೈಹಿಕ ಶಿಕ್ಷಣ ಪರಿವೀಕ್ಷಕರು. ಎಲ್ಲ ತಾಲೂಕಿನಿಂದ ನಮಗೆ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಈ ಕಾರ್ಯಗಳನ್ನು ಸುಲಭವಾಗಿ ಮಾಡಲು ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ಇಲಾಖೆಯ ಕಾರ್ಯಕ್ರಮ ಆದರೂ ಕೂಡ ನಮ್ಮ ಜೊತೆ ಇದ್ದು ನಮಗೆ ಎಲ್ಲ ಸ್ಫೂರ್ತಿಯನ್ನು ತುಂಬಿದಂತಹ ಕ್ರಿಯಾಶೀಲ ವ್ಯಕ್ತಿತ್ವದ ಎಲ್ಲ ನಮ್ಮ ತಾಲೂಕಿನ ಸುಳ್ಯ, ಪುತ್ತೂರು, ಮಂಗಳೂರು ಉತ್ತರ, ಮಂಗಳೂರು ದಕ್ಷಿಣ, ಬೆಳ್ತಂಗಡಿ, ಬಂಟ್ವಾಳ ಹಾಗೂ ಮೂಡಬಿದ್ರೆ ತಾಲೂಕಿನ ಹಾಗೂ ಮಂಗಳೂರು ದಕ್ಷಿಣ ನಾನೇ ಲಿಲ್ಲಿ ಪೈಸ್ ಇವರಿಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಶಾಲಾ ಶಿಕ್ಷಣ ಇಲಾಖೆ ಪರವಾಗಿ ಹಾಗೂ ಸಂಘದ ಪರವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತರನ್ನ ಗೌರವಿಸಲಿಕ್ಕಿದ್ದಾರೆ ಮಂಗಳೂರು ದಕ್ಷಿಣದ ನೋಡಲ್ ಅಧಿಕಾರಿಗಳು ಶ್ರೀಯುತ ರಾಜೀವ್ ನಾಯ್ಕರವರು. ಇವರನ್ನ ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ಹರೀಶ್ ರೈ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ಜಯವಂತಿ ಸೋನ್ಸ್ ಮೇಡಮ್ ಮಂಗಳೂರು ದಕ್ಷಿಣ ವಲಯದಲ್ಲಿದ್ದು ನಮ್ಮ ಎಲ್ಲ ಕ್ರೀಡಾಕೂಟಗಳಿಗೆ ಆಗಮಿಸಿ ನಮಗೆ ಪ್ರೋತ್ಸಾಹವನ್ನು ನೀಡುತ್ತಾ ಇದ್ದಾರೆ. ಮೇಡಮ್ ತಮಗೆ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶ್ರೀಮತಿ ಆಲಿಸ್ ಪಾಯ್ಸ್ರವರು ಅವರನ್ನ ಶಾಲು ಹೊದಿಸಿ ಅವರನ್ನ ಸ್ವಾಗತಿಸಬೇಕು. ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಶ್ರೀಯುತ ಕೆ ಮಂಜನಾಡಿ ಸರ್ ನಮ್ಮ ಪ್ರಾಥಮಿಕ ವಿಭಾಗದ ಎಲ್ಲ ಕ್ರೀಡಾಕೂಟಗಳನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿ ನಮ್ಮ ಜೊತೆ ಇವತ್ತು ಇದ್ದು ನಮಗೆ ಎಲ್ಲ ರೀತಿಯ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಕೆ ಮಂಜನಾಡಿ ಸರ್ ಅವರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಯಶಸ್ವಿ ಕಾರ್ಯಕ್ರಮ, ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಇದು ಯಶಸ್ವಿ ಕಾರ್ಯಕ್ರಮ. ಯಾಕೆ ಅಂತ ಹೇಳಿದ್ರೆ ನಮ್ಮ ಜೊತೆ ಸಹಕರಿಸಿದವರು ಎಲ್ಲ ತಾಲೂಕಿನ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು. ಅವರ ಈ ಸಹಕಾರದಿಂದ ಈ ಕ್ರೀಡಾಕೂಟ ಇಷ್ಟೊಂದು ಯಶಸ್ವಿಯಾಗಲಿಕ್ಕೆ ಕಾರಣವಾಗಿದೆ. ಆ ತಾಲೂಕಿನ ಎಲ್ಲ ಅಧ್ಯಕ್ಷರು, ಮಂಗಳೂರು ಉತ್ತರದ ನಿತಿನ್ ಪುತ್ರನ್ ಯಾವತ್ತೂ ನನ್ನ ಜೊತೆ ಇದ್ದು ನನ್ನ ಬೆನ್ನೆಲುಬಾಗಿ ಸಹಕರಿಸಿದ್ದಾರೆ. ನಿತಿನ್ ಪುತ್ರ, ಅದೇ ರೀತಿ ಮಂಗಳೂರು ದಕ್ಷಿಣ ವಲಯದ ಶೇಖರ ಕಡ್ತಲ್ ಸರ್ ಅವರಿಗೂ, ಅದೇ ರೀತಿ ಮೂಡಬಿದ್ರೆ ತಾಲೂಕಿನ ನವೀನ್ ಪುತ್ರನ್ ಅವರಿಗೂ, ಹಾಗೂ ಪುತ್ತೂರು ತಾಲೂಕಿನ ಚಕ್ರಪಾಣಿ ಸರ್ ಹಾಗೂ ಎಲ್ಲ ತಾಲೂಕಿನ ಅಧ್ಯಕ್ಷರಿಗೆ ಹಾಗೂ ರಾಜ್ಯ ಸಂಘದ ಸಂಘಟನಾ ಕಾರ್ಯದರ್ಶಿ ಶ್ರೀಯುತ ವಿನೋದ್ ಸುರಿಂಜೆ ಸರ್ ಅವರು ಕೂಡ ಯಾವತ್ತೂ ನನ್ನ ಜೊತೆ ಇದು ನನಗೆ ಸಹಕರಿಸಿದ್ದಾರೆ. ವಿನೋದ್ ಸರ್, ಅಖಿಲ್ ಶೆಟ್ಟಿ, ಮೋಹನಪ್ಪ ಪಟ್ಟೆ, ಇವರಿಗೆಲ್ಲ ಕೃಷ್ಣಾನಂದ ಸರ್ ಬೆಳ್ತಂಗಡಿ, ಇವರಿಗೆಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಇದ್ದು ನನಗೆ ಸಹಕರಿಸಿದವರು ನಮ್ಮ ಮೈಸೂರು ವಿಭಾಗೀಯ ಕಾರ್ಯಾಧ್ಯಕ್ಷರಾದ ಶ್ರೀಯುತ ತ್ಯಾಗಂ ಹರೇಕಳ ಸರ್ ಅವರು. ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಜೊತೆ ಇದ್ದು ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ತಮ್ಮ ಸಹಕಾರ ಇದ್ದೇ ಇದೆ. ಸರ್, ನೀವು ನಮ್ಮ ಜೊತೆ ಇದ್ದು ನಮಗೆ ಸಹಕರಿಸಿದ್ದೀರಾ ಸರ್, ತಮಗೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ತ್ಯಾಗಂ ಹರೇಕಳ. ಪುತ್ತೂರು ತಾಲೂಕಿನ ಗೌರವಾನ್ವಿತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀಯುತ ಲೋಕೇಶ್ ಸರ್ ಈಗಾಗಲೇ ಆಗಮಿಸಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪುತ್ತೂರು ತಾಲೂಕಿನಿಂದ ಈ ಕ್ರೀಡಾಕೂಟ ಮಂಗಳೂರು ತಾಲೂಕಿಗೆ ಬರುವಾಗ ನಮ್ಮ ಜೊತೆ ದೂರವಾಣಿ ಮೂಲಕ ಇದನ್ನು ಯಾವ ರೀತಿ ಮಾಡಬಹುದು ಅಂತ ಹೇಳಿ ಕೇಳಿಕೊಂಡಾಗ ನಾವು ಸಂಪೂರ್ಣ ಭರವಸೆಯನ್ನು ನೀಡಿದ್ದೇವೆ. ಪುತ್ತೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ, ದೈಹಿಕ ಶಿಕ್ಷಣ ಪರಿವೀಕ್ಷಕರಿಗೆ ಹಾಗೂ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳಿಗೆ ನಮ್ಮ ದೈಹಿಕ ಶಿಕ್ಷಣ ಸಂಘ ಈ 2 ವಾರದಲ್ಲಿ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಲು ಪುತ್ತೂರು ತಾಲೂಕಿನ ಸಹಕಾರ ತುಂಬ ಇದೆ. ಅದನ್ನು ನಾವು ಇಲ್ಲಿ ಹೇಳಲಿಕ್ಕೆ ಕೂಡ ನನಗೆ ತುಂಬ ನೋವಾಗ್ತದೆ ಸರ್. ಯಾಕೆಂತ ಹೇಳಿದರೆ ನಾವು ಕೇಳಲೇಬೇಕಾಗ್ತದೆ. ಈ ಪರಿಸ್ಥಿತಿಯಲ್ಲಿ ಕ್ರೀಡಾಕೂಟ ಅಂದಮೇಲೆ 10-12 ಲಕ್ಷ ಖರ್ಚಿದೆ. ಅದಕ್ಕೋಸ್ಕರ ಪುತ್ತೂರಿನವರು ನಮಗೆ ಈ ಕಡೆ ವರ್ಗಾಯಿಸಿದಾಗ ಖಂಡಿತವಾಗಿ ಸ್ವಲ್ಪ ಜಾಸ್ತಿ ಕೊಡಿ ಅಂತ ನಾವು ಕೇಳಿದೆ. ಖಂಡಿತವಾಗಿ ಪುತ್ತೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದಕ್ಕೆ ಸಹಕರಿಸಿ ನಮಗೆ ತಮ್ಮ ಸಂಪೂರ್ಣ ಸಹಕಾರ ನೀಡಿದ್ದಾರೆ. ಸರ್ ಲೋಕೇಶ್ ಸರ್, ನಿಮ್ಮ ಆತ್ಮೀಯತೆಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ ಸರ್. ಅದೇ ರೀತಿ ನಮ್ಮ ಈ
ಕಾರ್ಯಕ್ರಮಕ್ಕೆ ಬ್ಯಾಂಡ್ ಸೆಟ್ ಅನ್ನು ಒದಗಿಸಿದಂತಹ ಲೇಡಿಲ್ ವಿಕ್ಟೋರಿಯಾ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು, ಲೇಡಿಲ್ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು, ಅದೇ ರೀತಿ ನಿತ್ಯಾಧಾರ್ ಪ್ರೌಢಶಾಲೆ ಪೆರ್ಮನಿರ ಇಲ್ಲ ಮುಖ್ಯ ಶಿಕ್ಷಕರಿಗೆ ಹಾಗೂ ಅಲ್ಲಿಯ ಆಡಳಿತ ಮಂಡಳಿ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕರಿಸಿದವರು ಮಂಗಳೂರು ವಿಶ್ವವಿದ್ಯಾನಿಲಯದ BPEd MPEd ಸ್ಟೂಡೆಂಟ್ಸ್ನವರು ಇವತ್ತು ಬಂದಿದ್ದಾರೆ. ಅವರನ್ನು ಕರೆದುಕೊಂಡು ಬಂದಂತಹ ಉಪನ್ಯಾಸಕರಾದ ಶ್ರೀಯುತ ಯಶವಂತ್ ಸರ್ ಹಾಗೂ ಅವರ ತಂಡದವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಯಶವಂತ್ ಸರ್ ಇಲ್ಲಿ ವೇದಿಕೆಗೆ ಬಂದು ನಮ್ಮಿಂದ ಒಂದು ಹೂವನ್ನು ಗೌರವವನ್ನು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯಶವಂತ್ ಸರ್ ಮೆಲ್ಲ ಬನ್ನಿ ಸರ್, ತೊಂದರೆ ಇಲ್ಲ ಬನ್ನಿ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮಗೆ ಕೈ ಜೋಡಿಸಿದ ಪೊಲೀಸ್ ಇಲಾಖೆ ಹಾಗೂ ಆರೋಗ್ಯ ಇಲಾಖೆಯ ಎಲ್ಲರಿಗೂ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಮಾಧ್ಯಮ ಮಿತ್ರರು ಆಸಿಫ್ ಹೊಸಕುರಳ್, ಆಸಿಫ್ ಅವರು ನಮ್ಮ ಕ್ರೀಡಾಕೂಟ ಅಂದರೆ ಅವರು ಬೇರೆ ಎಲ್ಲಿ ಹೋಗೋದಿಲ್ಲ, ಕ್ರೀಡಾಕೂಟಕ್ಕೆ ಬೆಳಿಗ್ಗೆ ಬಂದು ಹಾಜರಿರ್ತಾರೆ. ಅವರಿಗೆ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಆಸಿಫ್ ಅವರಿಗೆ ಕೂಡ ಹೂವನ್ನು ನೀಡಿ ಗೌರವಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ವಾಲಂಟಿಯರ್ಸ್ ಆಗಲಿಕ್ಕೆ NSS ಮಕ್ಕಳು ಗೋಕರ್ಣ, ನಾರಾಯಣಗುರು, ಕಾರ್ ಸ್ಟ್ರೀಟ್ ಇಲ್ಲಿಯ ಮಕ್ಕಳು ಎಲ್ಲರೂ ಆಗಮಿಸಿದ್ದಾರೆ. ಕಳಿಸಿದಂಥ ಎಲ್ಲ ಮುಖ್ಯ ಶಿಕ್ಷಕರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಎಲ್ಲ ರೀತಿಯ ಸಹಕಾರ ನೀಡಿದವರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀಯುತ ಪ್ರದೀಪ್ ಡಿಸೋಜ ಸರ್ ಅವರು ತುರ್ತು ಕಾರ್ಯಕ್ಕೆ ಈಗ ತಾನೇ ತೆರಳಿದ್ರು, ಮತ್ತೆ ಬರ್ತೇನೆ ಅಂತ ಹೇಳಿದ್ದಾರೆ. ಹಾಗೂ ಮಂಜು ಸರ್ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಕಾರಣಕರ್ತರಾಗುವವರು ನಮ್ಮ ಎಲ್ಲ ಆತ್ಮೀಯ ದೈಹಿಕ ಶಿಕ್ಷಣ ಶಿಕ್ಷಕರು. ಎಲ್ಲ ತಾಲೂಕಿನಿಂದ ಈ ಕಪ್ಪು ಬಿಳುಪು ಡ್ರೆಸ್ಸಲ್ಲಿ ಬಂದು ನಮ್ಮ ಕ್ರೀಡೆಯ ಸೊಬಗನ್ನು ನೀವೆಲ್ಲರೂ ಹೆಚ್ಚಿಸಿದ್ದೀರಿ. ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ನಾನು ನನ್ನ ಮನದಾಳದ ಹೃತ್ಪೂರ್ವಕ ಸ್ವಾಗತವನ್ನು ಶಾಲಾ ಶಿಕ್ಷಣ ಇಲಾಖೆ ಹಾಗೂ ನಮ್ಮ ದೈಹಿಕ ಶಿಕ್ಷಣ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದಂತಹ ನಮ್ಮ ಕದ್ರಿ ಟೆಂಪಲ್ನ ಇವತ್ತು ಬೆಳಗಿನ ಉಪಹಾರವನ್ನು ಕದ್ರಿ ಟೆಂಪಲ್ ಮಂಜುನಾಥ ದೇವಸ್ಥಾನದ ಆಡಳಿತ ವರ್ಗದವರಿಗೆ ಹಾಗೂ ಮಧ್ಯಾಹ್ನದ ಊಟವನ್ನು ಶ್ರೀಯುತ ಕಟೀಲ್ ದುರ್ಗಾಪರಮೇಶ್ವರಿ ಟೆಂಪಲ್ನ ಆಡಳಿತ ಮೊಕ್ತೇಸರರಿಗೆ ಹಾಗೂ ನಾಳೆಯ ಊಟದ ವ್ಯವಸ್ಥೆಯನ್ನು ನಡೆಸಿಕೊಟ್ಟಂತಹ ದೇವಸ್ಥಾನದ ಎಲ್ಲ ಆಡಳಿತ ವರ್ಗದವರಿಗೆ ನಾನು ಈ ನನ್ನ ಪರವಾಗಿ ಸ್ವಾಗತಿಸ್ತಾ ಅವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸ್ತೇನೆ. ಅದೇ ರೀತಿ ನಾಳೆ ಬೆಳಗಿನ ಉಪಹಾರವನ್ನು ವಿಶ್ವ ಬಿಲ್ಲವ ಮಹಿಳಾ ಸಂಘ ಕುದ್ರೋಳಿ ಇಲ್ಲಿಯ ಉರ್ಮಿಳಾ ರಮೇಶ್ ಹಾಗೂ ಅವರ ತಂಡದವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅವರು ಬರಲಿಕ್ಕಿದ್ದಾರೆ ಸ್ವಲ್ಪ ಹೊತ್ತಲ್ಲಿ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಜೆಯ ಜ್ಯೂಸಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ ನಾರ್ಲೆ ಇವರು. ಅವರಿಗೆ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅವರು ಕೂಡ ಕೆಲವೇ ನಿಮಿಷದಲ್ಲಿ ಬರಲಿಕ್ಕಿದ್ದಾರೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮವನ್ನು ಮಕ್ಕಳಿಗೆ ಮೆಡಲನ್ನು ಮಾಡಲಿಕ್ಕೆ ಮೆಡಲಿನ ಸ್ಪಾನ್ಸರನ್ನು ಮಾಡಿದ್ದಾರೆ ಶ್ರೀಯುತ ಶೇಖರ್ ಕಡ್ತಲ್ ಸರ್, ಅಧ್ಯಕ್ಷರು ಮಂಗಳೂರು ದಕ್ಷಿಣ ಹಾಗೂ ಮಂಗಳೂರು ಮರಾಠಿ ಸಂಘದ ಅಧ್ಯಕ್ಷರು ಕೂಡ ಹೌದು. ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇದು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಸಹ ವಂದಿಸ್ತಾ ನನ್ನ 2 ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಸರ್ವರನ್ನು ಸ್ವಾಗತಿಸಿದಂತಹ ಶ್ರೀಮತಿ ಲಿಲ್ಲಿ ಪಾಯಸರ ಬಗ್ಗೆ ಹೇಳಬೇಕು ನಾನು. ಬಹುಶಃ ಕಳೆದ 2 ವರ್ಷಗಳ ಹಿಂದೆ ತನ್ನದೇ ನಾಯಕತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಹಮ್ಮಿಕೊಂಡರು. ಬಹುಶಃ ಕಾರಣಾಂತರಗಳಿಂದ ಈ ವರ್ಷ ಒಂದಿಷ್ಟು ವಿಳಂಬವಾಗಿ ನಾವು ಅವರನ್ನು ಬೇಡಿಕೊಂಡೆವು. 1-2 ವಾರದಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮ್ಮ ಸಂಘದ ಕೇಳಿಕೆ ಮೇರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಲಿಕ್ಕೆ ಒಂದು ಮನಸ್ಸು ಮಾಡಿದವರು ಲಿಲ್ಲಿ ಪಾಯಸರವರು. ಆಧುನಿಕ ಉಕ್ಕಿನ ಮಹಿಳೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಜಿಲ್ಲೆಯ ಒಂದು ಉಕ್ಕಿನ ಮಹಿಳೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರನ್ನು ವಿಶೇಷವಾಗಿ ನಾನು ಅವರನ್ನು ಗೌರವಿಸ್ತಾ ಈ ಒಂದು ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸಿದ ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಹರೀಶ್ ರೈ ಅವರು ಶಾಲು ಹೊದಿಸಿ ನಮ್ಮ ಜಿಲ್ಲೆಯ ಅಧ್ಯಕ್ಷರನ್ನು ಸ್ವಾಗತಿಸಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಕಳೆದ 2 ಬಾರಿ
ಅತ್ಯಂತ ಯಶಸ್ವಿಯಾಗಿ ನಮ್ಮ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೀರಿ. ತಮಗೆ ಪ್ರೀತಿಯ ವಂದನೆಗಳು. ಇದೀಗ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತೇಳಿ ಶ್ರೀ ಭುವನೇಶ್ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಈ ಒಂದು ಕ್ರೀಡಾಕೂಟವನ್ನು ಇಷ್ಟೊಂದು ಯಶಸ್ವಿಯಾಗಿ ಸಂಘಟಿಸಿದ್ದಕ್ಕಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಲಿಲ್ಲಿ ಪಾಯಸ್ರವರು, ಕಾರ್ಯದರ್ಶಿಯಾದ ಹರೀಶ್ ಕುಮಾರ್ರಿಗೆ, ಅದೇ ರೀತಿ ತ್ಯಾಗಂ ಸರ್ರವರಿಗೆ ಇಲಾಖಾ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಕೇವಲ 10 ದಿವಸದ ಅವಧಿಯಲ್ಲಿ ಈ ಒಂದು ಸಂಘಟನೆಯನ್ನು ಇಷ್ಟು ಯಶಸ್ವಿಯಾಗಿ ನಡೆಸುವುದು ಅಷ್ಟು ಸುಲಭ ಸಾಧ್ಯವಲ್ಲ. ಯಾವುದೇ ಸಂಘಟನೆ ನಡೆಸುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಹಳ ಕಷ್ಟ ಸಾಧ್ಯವಾಗ್ತದೆ. ಆದರೆ ಅವರು ಅದನ್ನು ಒಪ್ಪಿಕೊಂಡದ್ದು ಮಾತ್ರ ಅಲ್ಲ, ಅದು ಯಾವ ರೀತಿ ಆಗಬೇಕಿತ್ತು ಅದೇ ರೀತಿಯಲ್ಲಿ ನಡೆಸಿಕೊಡುವಂತಹದ್ದು ಬಹಳ ಶ್ಲಾಘನೀಯ ಅಂಶ. ಈ ರೀತಿಯ ಒಂದು ಕ್ರೀಡಾ ಪ್ರೋತ್ಸಾಹದಿಂದ ನಮ್ಮ ಕ್ರೀಡಾಪಟುಗಳಿಗೆ ವಿಶೇಷವಾದ ಒಂದು ಸಾಧನೆ ತೋರಿಸಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವ ಮಾತನ್ನು ಹೇಳಿಕೊಂಡು, ಈಗಾಗಲೇ ಸ್ವಲ್ಪ ತಡವಾಗಿದೆ, ಮಳೆ ಬರುವ ಲಕ್ಷಣ ಕೂಡ ಇದೆ. ಆದರೆ ಬಹುಶಃ ನನಗಂತೂ ಒಬ್ಬ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಯಾಗಿ ನಾನು ಬಹಳ ಸುಲಭವಾಗಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಇಂಥ ಒಂದು ಸಂಘಟನೆ ಇರುವುದಕ್ಕೆ ಸಾಧ್ಯ ಆಗಿದೆ ಅನ್ನೋ ಮಾತನ್ನು ಹೇಳಿಕೊಂಡು, ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ಜರಗಲಿ. ಇಲ್ಲಿ ವಿಜೇತರಾದ ವಿದ್ಯಾರ್ಥಿಗಳು 8ನೇ ತಾರೀಕಿನಿಂದ ಕೋಲಾರದಲ್ಲಿ ರಾಜ್ಯ ಮಟ್ಟದ ಸ್ಪರ್ಧೆ ನಡೆಯಲಿಕ್ಕಿದೆ. ಅಲ್ಲಿ ಕೂಡ ಭಾಗವಹಿಸಿ ವಿಜೇತರಾಗಿ, ಬಹುಶಃ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಪರಂಪರೆ ಇದೆ. ಸುಮಾರು 7-8 ವರ್ಷಗಳಿಂದ ರಾಜ್ಯ ಚಾಂಪಿಯನ್ಶಿಪ್ಪು ನಮಗೆ ಬರ್ತಾ ಇದೆ. ಈ ವರ್ಷವೂ ಅದೇ ಪರಂಪರೆಯನ್ನು ತಾವೆಲ್ಲ ನಿಮ್ಮ ಕಠಿಣ ಪರಿಶ್ರಮದಿಂದ ಮುಂದುವರಿಸ್ತೀರಿ ಅನ್ನುವ ಭಾವಿಸಿಕೊಂಡು ಮತ್ತೆಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ 2 ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸುತ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಯವರಿಗೆ ವಂದನೆಗಳು. ಇದೀಗ ಈ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟ 7 ತಾಲೂಕುಗಳ ಅಂದರೆ ಬಂಟ್ವಾಳ ಇರ್ಬೋದು, ಮೂಡುಬಿದಿರೆ ಇರ್ಬೋದು, ಬೆಳ್ತಂಗಡಿ, ಸುಳ್ಯ, ಮಂಗಳೂರು ದಕ್ಷಿಣ ಇರ್ಬೋದು, ಮಂಗಳೂರು ಉತ್ತರ ಇರ್ಬೋದು, ಎಲ್ಲ ಮಕ್ಕಳು ಇಲ್ಲಿ ಸೇರಿ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟೋತ್ಸವದಲ್ಲಿ ಭಾಗವಹಿಸಲು ಬಂದಿದ್ದಾರೆ. ಇವತ್ತು ದೇಶವು ಎಷ್ಟು ಮುಂದುವರೆದರೂ ಕೂಡ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡುವಾಗ ನಮ್ಮ ಪದಕದ ಪಟ್ಟಿಯಲ್ಲಿ ಚಿನ್ನದ ಗಳಿಕೆ 0. ಇದು ಯಾಕೆಂದರೆ ಬೇರೆ ದೇಶಗಳಲ್ಲಿರುವಂಥ ಪೂರಕವಾದ ವ್ಯವಸ್ಥೆಗಳು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇರ್ಬೋದು, ಅನುದಾನಗಳು, ಅದೆಲ್ಲ ಕೂಡ ನಮ್ಮ ದೇಶದಲ್ಲಿ ಕಂಡುಬರ್ತಿತ್ತು. ಇದನ್ನು ಮನಗಂಡಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯವರು ಖೇಲೋ ಇಂಡಿಯಾ ಒಂದು ಯೋಜನೆ ಮುಖಾಂತರ ಈ ದೇಶದಲ್ಲಿ ಕೂಡ ಕ್ರೀಡಾಪಟುಗಳು ಉತ್ತಮವಾಗಿ ರೂಪುಗೊಳ್ಳಬೇಕು. ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ತಮ್ಮ ಪಾಲುಗೊಳ್ಳುವಿಕೆಯನ್ನು ಖಚಿತಪಡಿಸಬೇಕು. ದೇಶದ ಹೆಸರನ್ನು ಬೆಳಗಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ತಂದರು. ಈ ಯೋಜನೆಯ ಮುಖಾಂತರ ಮಕ್ಕಳ ಪ್ರತಿಭಾನ್ವೇಷಣೆ ಇರ್ಬೋದು, ಸಮುದಾಯ ಕ್ರೀಡಾಕೂಟ ಇರ್ಬೋದು, ಅದೇ ರೀತಿ ಫಿಸಿಕಲ್ ಫಿಟ್ನೆಸ್ ಡ್ರೈವ್ ಇರ್ಬೋದು, ಅದೇ ರೀತಿ ಅಂಗವಿಕಲರಿಗೆ, ಮಹಿಳೆಯರಿಗೆ ಕ್ರೀಡಾಕೂಟ ಇರ್ಬೋದು, ಅದೇ ರೀತಿ ಕ್ರೀಡಾಳುಗಳಿಗೆ ವಾರ್ಷಿಕವಾಗಿ 5 ಲಕ್ಷವರೆಗಿನ ಸ್ಕಾಲರ್ಶಿಪ್ ಇರ್ಬೋದು. ಇಂಥ ಮುಂತಾದ ಹಲವಾರು
ಯೋಜನೆಗಳನ್ನು ಈ ಒಂದು ಖೇಲೋ ಇಂಡಿಯಾ ಯೋಜನೆ ಮುಖಾಂತರ ದೇಶದಲ್ಲಿ ಇರುವಂಥ ಶಾಲಾ ಮಟ್ಟ ಇರ್ಬೋದು, ಕಾಲೇಜು ಮಟ್ಟ ಇರ್ಬೋದು, ಎಲ್ಲ ಮಟ್ಟದ ಕ್ರೀಡಾಳುಗಳಿಗೆ ಈ ಒಂದು ವ್ಯವಸ್ಥೆ ಸಿಗುವಂತಾಗಬೇಕು. ನಮ್ಮ ದೇಶದ ಮಕ್ಕಳು ಕೂಡ ಎಲ್ಲ ದೇಶಗಳಂತೆ ಇವರು ಕೂಡ ಒಂದು ಉತ್ತಮವಾದ ಕ್ರೀಡಾಳಾಗಿ ರೂಪಿಸಬೇಕು. ಇವರು ಕೂಡ ವಿಶ್ವ ದರ್ಜೆಯ ಕ್ರೀಡಾಪಟುಗಳಾಗಿ ದೇಶದ ಹೆಸರನ್ನು ಬಾನೆತ್ತಕ್ಕೆ ಏರಿಸಬೇಕೆಂಬ ನಿಟ್ಟಿನಲ್ಲಿ ಈ ಒಂದು ಯೋಜನೆಗಳನ್ನು ತಂದರು. ಇವತ್ತು ದೇಶದೆಲ್ಲೆಡೆ ಈ ಖೇಲೋ ಇಂಡಿಯಾ ಮುಖಾಂತರ ಸಣ್ಣ ಮಕ್ಕಳಿಂದ ಹಿಡಿದು ಯೂನಿವರ್ಸಿಟಿವರೆಗೆ ಕ್ರೀಡಾಪಟುಗಳನ್ನು ರೂಪಿಸುವಲ್ಲಿ ನಮ್ಮ ಯುವಜನ ಮತ್ತು ಕ್ರೀಡಾ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ದೈಹಿಕ ಶಿಕ್ಷಕರ ಸಂಘ ಇರ್ಬೋದು, ಎಲ್ಲರೂ ಕೂಡ ಒಟ್ಟು ಸೇರಿ ಒಂದು ಮಕ್ಕಳ ಭವಿಷ್ಯವನ್ನು ರೂಪಿಸೋಕ್ಕಾಗಿ ಇಂಥ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದೆ. ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಮಕ್ಕಳು ಕೂಡ ಗೆದ್ದವರಷ್ಟೇ ಕ್ರೀಡಾಪಟುಗಳಲ್ಲ, ಸೋತವರು ಕೂಡ ನಿಮಗೆ ಇನ್ನಷ್ಟು ಮುಂದೆ ಕೂಡ ಅವಕಾಶ ಇನ್ನಷ್ಟಿದೆ. ಆ ಅವಕಾಶ, ವಿಶ್ವಾಸ ಮತ್ತು ಭರವಸೆಯನ್ನು ಕಳೆದುಕೊಳ್ಳದೆ ನೀವು ಮುಂದೆ ಕೂಡ ಸೋತವರಿರ್ಬೋದು, ಗೆದ್ದವರಿರ್ಬೋದು, ಮುಂದೆ ಕೂಡ ಉತ್ತಮವಾದ ಕ್ರೀಡಾಪಟುಗಳಾಗಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಿ. ಈ ದೇಶದಲ್ಲಿ ಹಲವಾರು ಕ್ರೀಡೆಯಿಂದಾಗಿಯೇ ತಮ್ಮ ಜೀವನವನ್ನು ಕಟ್ಟಿಕೊಂಡವರಿದ್ದಾರೆ. ಇದೇ ಮಂಗಳ ಕ್ರೀಡಾಂಗಣದಲ್ಲಿ ಓಡಿದಂಥ ಪೂವಮ್ಮ ವಿಶ್ವಮಟ್ಟದಲ್ಲಿ ತನ್ನ ಹೆಸರನ್ನು ಗಳಿಸಿದ್ದಾರೆ. ಅದೇ ರೀತಿ ಹಲವಾರು ಕ್ರೀಡಾಪಟುಗಳು ದೇಶದ ಹೆಸರನ್ನು ತಂದಿದ್ದಾರೆ. ನೀವು ಕೂಡ, ನಿಮಗೂ ಕೂಡ ಭವಿಷ್ಯ ಇದೆ, ನಿಮಗೂ ಕೂಡ ಪ್ರತಿಭೆ ಇದೆ. ಖಂಡಿತವಾಗಿ ನೀವು ಒಂದು ದಿನ ಈ ಭಾರತ ದೇಶದಲ್ಲಿ ನಿಮ್ಮ ಹೆಸರನ್ನು ಖಂಡಿತವಾಗಿ ತಮ್ಮ ಹೆಸರ ಮುದ್ರೆಯನ್ನು ಹಾಕಿಸಿಕೊಳ್ಳುತ್ತೀರೆಂಬ ಭರವಸೆ ಮಾತನಾಡುತ್ತಾ ಈ ಒಂದು ಕ್ರೀಡಾಕೂಟವನ್ನು ಆಯೋಜಿಸಿದಂಥ ದೈಹಿಕ ಶಿಕ್ಷಣ ಸಂಘ ದಕ್ಷಿಣ ಕನ್ನಡ ಹಾಗೂ ಬೆಂಗಳೂರು ಇದರ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ, ಅದೇ ರೀತಿ ದೈಹಿಕ ಶಿಕ್ಷಕ ವರ್ಗದವರಿಗೆ ಕೂಡ ನನ್ನ ಅಭಿನಂದನೆ ಮಾತನ್ನು ಹೇಳುತ್ತಾ, ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಆಗಿ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿದ್ದೀರಾ. ನಾವು ಕೂಡ ಸದಾ ನಿಮ್ಮೊಂದಿಗೆ ಎಲ್ಲ ಸಹಕಾರವನ್ನು ನೀಡುತ್ತೇನೆಂಬ ಭರವಸೆ ಮಾತನಾಡುತ್ತಾ ಈ ಒಂದು ಮಾತನಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದವನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಉದ್ಘಾಟನೆ ಮಾಡಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದಂತಹ ಮಾನ್ಯ ಮಹಾಪೌರರು, ಮಂಗಳೂರು ಮಹಾನಗರ ಪಾಲಿಕೆ ಮನೋಜ್ ಕುಮಾರ್ ಕೋಡಿಕಲ್ ಶ್ರೀಯುತರು ಇಲ್ಲಿ ದಕ್ಷಿಣ ಮಂಗಳೂರು ಉತ್ತರ ವಲಯದಲ್ಲಿ ತಾಲೂಕು ಪಂಚಾಯಿತಿ ಇಲ್ಲದಿದ್ದರೂ ಕೂಡ ಆ ಒಂದು ಮಹಾನಗರ ಪಾಲಿಕೆ ಮೂಲಕ ಸುಮಾರು 130 ವಿದ್ಯಾರ್ಥಿಗಳಿಗೆ ಸಮವಸ್ತ್ರವನ್ನು ನೀಡುವುದರ ಮೂಲಕ ಕ್ರೀಡಾ ಸ್ಪರ್ಧಿಗಳಿಗೆ ಉತ್ತಮ ಸ್ಪಂದನೆಯನ್ನು ಕೂಡ ನೀಡಿದ್ದಾರೆ. ಶ್ರೀಯುತ ನಮ್ಮ ಮಹಾನಗರ ಪಾಲಿಕೆಯ ಮಹಾಪೌರರಿಗೆ ನಮ್ಮ ಸಂಸ್ಥೆಯ, ನಮ್ಮ ಸಂಘದ ಜಿಲ್ಲೆಯ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ನೆನಪಿನ ಕಾಣಿಕೆ ನೀಡುವುದರ ಮೂಲಕ ಅವರನ್ನು ಗೌರವಿಸ್ತಾ ಇದ್ದಾರೆ. ಇದೀಗ ನಮ್ಮ ಜೊತೆ ಶ್ರೀ ಸದಾಶಿವ ಉಳ್ಳಾಲ್ ಮಾನ್ಯ ಅಧ್ಯಕ್ಷರು, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಶ್ರೀಯುತರು ಈಗಾಗಲೇ ತುರ್ತು ಕಾರ್ಯಕ್ರಮದ ನಿಮಿತ್ತ ತೆರಳುತ್ತಾ ಇದ್ದಾರೆ. ಒಂದು ಶುಭ ಹಾರೈಸಿ ನಂತರ ಕ್ರೀಡಾ ಜ್ಯೋತಿ ಈ ಕ್ರೀಡಾಂಗಣಕ್ಕೆ ಆಗಮಿಸಲಿಕ್ಕಿದೆ. ಜಿಲ್ಲಾ ಮಟ್ಟದ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದ ಈ ಸಭಾ ವೇದಿಕೆಯಲ್ಲಿ ಸಭಾಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಂಗಳೂರಿನ ಮಹಾನಗರ ಪಾಲಿಕೆಯ ಮಹಾಪೌರರೇ, ಅದೇ ರೀತಿ ಈ ಕ್ರೀಡಾಕೂಟವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿಸಿದಂಥ ಜಿಲ್ಲಾ ಪರಿಷತ್ತಿನ ಮಾಜಿ ಅಧ್ಯಕ್ಷರು, ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀಮತಿ ಮಮತಾ ಗಟ್ಟಿಯವರೇ, ವಿದ್ಯಾ ಇಲಾಖೆಯ DDPIಯವರೇ, BEOಗಳೇ, ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಇದರ ನೇತೃತ್ವ ವಹಿಸಿರ್ತಕ್ಕಂಥ ಲಿಲ್ಲಿ ಪಾಯ್ಸ್ರವರೇ, ದೈಹಿಕ ಶಿಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳೇ, ಈ ಕ್ರೀಡೆಯಲ್ಲಿ ಭಾಗವಹಿಸುವಂಥ ಎಲ್ಲ ಮಕ್ಕಳೇ, ಈ ಕ್ರೀಡಾ ಜಿಲ್ಲಾ ಮಟ್ಟದಲ್ಲಿ ಇವತ್ತು ನಡೀತಿದ್ದು ಶ್ರೀಮತಿ ಲಿಲ್ಲಿ ಪಾಯ್ಸ್ರವರ ನೇತೃತ್ವದಲ್ಲಿ ನಡೀತಿದೆ. ಅವರಿಗೆ ಎಲ್ಲರ ಸಂಪೂರ್ಣ ಸಹಕಾರ ನೀಡಿದ್ದೀರಿ. ಎಲ್ಲ ದೈಹಿಕ ಶಿಕ್ಷಕರು ಕೂಡ ತಾಲೂಕು ಮಟ್ಟದವರು ಸೇರಿಕೊಂಡು ಅವರಿಗೆ ಒಳ್ಳೆಯ ಸಂಪೂರ್ಣ ಸಹಕಾರ ನೀಡಿಕೊಂಡು ಮಂಗಳೂರಿನಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಮೊದಲಿಗೆ ತಮಗೆ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸಿಕೊಂಡು ಈ ಕ್ರೀಡೆಯಲ್ಲಿ ಭಾಗವಹಿಸಿದಂಥ ಮಕ್ಕಳಿಗೆ ಎಲ್ರಿಗೂ ಶುಭ ಹಾರೈಸಿ ಅನುಮತಿ ಕೇಳಿಕೊಂಡು ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸಿ ನಿರ್ಮಿಸುತ್ತಿದ್ದೇನೆ ಅಂತ ಹೇಳಿಕೊಂಡು ಈ ಸಮಾರಂಭದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ಮತ್ತೊಮ್ಮೆ ಶುಭ ಹಾರೈಸಿ ನನ್ನ 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ನಗರಾಭಿವೃದ್ಧಿ ಪ್ರಾಧಿಕಾರ ಶ್ರೀ ಸದಾಶಿವ ಉಳ್ಳಾಲ್ ರವರ ನಮ್ಮ ಸಂಘದ ವತಿಯಿಂದ ಕಿರು ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಉದ್ಘಾಟನಾ ಕಾರ್ಯಕ್ರಮ ಮುಂಚಿತವಾಗಿ ಬೆಳಿಗ್ಗೆ ಕ್ಲಬ್ದ ಸಮಯಕ್ಕೆ ಆಗಮಿಸಿ ನಮಗೆ ಸಹಕಾರ ನೀಡಿದ್ದಾರೆ. ಬಹುಶಃ ಈ ಒಂದು ಕ್ರೀಡಾಕೂಟದ ಬಗ್ಗೆ ಸುಮಾರು 10,000 ರೂಪಾಯಿಯನ್ನು ಕೂಡ ನಗದನ್ನು ಕೂಡ ನಮಗೆ ಕೊಡ ಮಾಡಿದ್ದಾರೆ. ಸರ್, ತಮಗೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಇದೀಗ ಮುಂದೆ ಕ್ರೀಡಾ ಜ್ಯೋತಿ ಆಗಮನ ಈ ಒಂದು ನಿರ್ವಹಣೆಯನ್ನು ನಮ್ಮ ರಾಜೀವ್ ನಾಯ್ಕರು ಅವರು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇನೆ. ಕ್ರೀಡಾ ಜ್ಯೋತಿಯ ಆಗಮನ ಆಗ್ತದೆ. ಬ್ಯಾಂಡ್ ಸೆಟ್ ಬಿ ರೆಡಿ. ಇಂದು ಬೆಳಿಗ್ಗೆ ಕುದ್ದೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದಿಂದ ಬೆಳಗಿದಂತಹ ಕ್ರೀಡಾ ಜ್ಯೋತಿ ಜಿಲ್ಲಾ ಸಂಘದ ಅಧ್ಯಕ್ಷರು ಸರ್ವ ಸದಸ್ಯರ ಸಮ್ಮುಖದಲ್ಲಿ ಬೆಳಗಿದಂತಹ ಕ್ರೀಡಾ ಜ್ಯೋತಿ ಈಗ ಕ್ರೀಡಾಂಗಣವನ್ನು ಪ್ರವೇಶ ಮಾಡ್ತಾ ಇದೆ. ಬನ್ನಿ ಮಕ್ಕಳೇ. ಬ್ಯಾಂಡ್ ಪ್ರಾಚೀನ ಒಲಿಂಪಿಕ್ ಕ್ರೀಡಾಕೂಟದ ಕ್ರೀಡಾ ಜ್ಯೋತಿಯ ಇತಿಹಾಸವನ್ನು ನಾವು ಗಮನಿಸುವುದಾದರೆ ಒಲಿಂಪಿಕ್ ಕ್ರೀಡಾ ಜ್ಯೋತಿಯನ್ನು ಪುರಾತನ ಗೇಮ್ಸ್ ಆಯೋಜಿಸಿದಂತಹ ಗ್ರೀಸ್ ದೇಶದಿಂದ ತರಲಾಗುತ್ತದೆ. ಗ್ರೀಸ್ ನಗರದಲ್ಲಿ ಸಂಚರಿಸಿದಂತಹ ಜ್ಯೋತಿ ದೇಶದ ಪ್ರಮುಖ ನಗರಗಳಲ್ಲಿ ಸಂಚರಿಸಿ ಒಲಿಂಪಿಕ್ ನಡೆಯುವ ಸಮಯದಲ್ಲಿ ಅತಿಥೇಯ ದೇಶವನ್ನು ಪ್ರವೇಶ ಮಾಡುತ್ತದೆ. ಆ ದೇಶದ ಪ್ರಮುಖ ಕ್ರೀಡಾಪಟು ಒಲಿಂಪಿಕ್ ಜ್ಯೋತಿಯನ್ನು ಸ್ಟೇಡಿಯಂ ಒಳಗೆ ಅಳವಡಿಸಿರುವಂತಹ ಕೌಡ್ರೊಂದಿಗೆ ಆ ಜ್ಯೋತಿಯನ್ನು ಹಸ್ತಾಂತರ ಮಾಡುವುದರ ಮೂಲಕ ಒಲಿಂಪಿಕ್ ಜ್ಯೋತಿಯ ಅನಾವರಣವಾಗುತ್ತದೆ ಮತ್ತು ಒಲಿಂಪಿಕ್ ಕ್ರೀಡಾಕೂಟ ಮುಗಿಯುವವರೆಗೂ ಕೂಡ ಅದನ್ನು ಅಲ್ಲಿ ಉರಿಸಲಾಗುತ್ತದೆ. ಒಲಿಂಪಿಕ್ ಕ್ರೀಡಾಕೂಟದ ಕೊನೆಯ ದಿನ ಅದನ್ನು ನಂದಿಸುವ ಕಾರ್ಯ ನಡೀತಾ ಇದೆ. ಇವತ್ತಿನ ನಮ್ಮ ಈ ಒಲಿಂಪಿಕ್ ಜ್ಯೋತಿಯನ್ನು ಹೊತ್ತು ತರ್ತಾ ಇದ್ದಾರೆ ಶ್ರೀ ಅದ್ವಿತ್ ಬಿ ಯಾದವ್, ಸೇಂಟ್ ಜೋಸೆಫ್ ಕುಲಶೇಖರದ ಬಾಲಕ. ರಾಷ್ಟ್ರಮಟ್ಟದಲ್ಲಿ ಸೌತ್ ಜೋನ್ ನ್ಯಾಷನಲ್ ಅಥ್ಲೆಟಿಕ್ ಮೀಟ್ ವಿಜಯವಾಡದಲ್ಲಿ 2023-24ರಲ್ಲಿ ನಡೆದಂತಹ ಕ್ರೀಡಾಕೂಟದ ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ಭಾಗವಹಿಸಿ ಇಡೀ ರಾಷ್ಟ್ರಮಟ್ಟದಲ್ಲಿ 3ನೇ ಸ್ಥಾನವನ್ನು ಪಡೆದಂತಹ ಬಾಲಕ. ಲಾಂಗ್ ಜಂಪ್ ಅಹಮದಾಬಾದ್ನಲ್ಲೂ ಕೂಡ ಭಾಗವಹಿಸಿ ಪ್ರಶಸ್ತಿ ಪಡೆದಿರುವಂತಹ ಬಾಲಕ. ಅವರೊಟ್ಟಿಗಿದ್ದಾರೆ ಇಬ್ರಾಹಿಂ ಅಪ್ನಾಜ್, ಕೆನರಾ ಉರ್ವ ಇಲ್ಲಿಯ ಬಾಲಕ. 600 ಮೀಟರ್ ಸ್ಟೇಟ್ ಲೆವೆಲ್ನಲ್ಲಿ 2023-24ರಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ಬಾಲಕ. ಅಲ್ಲದೆ ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿದಂತಹ ಬಾಲಕ. ಸೂರ್ಯ ಪಾಂಪೆ ಉರ್ವಾದ ಬಾಲಕ. 600 ಮೀಟರ್ ಸ್ಪರ್ಧೆಯಲ್ಲಿ ರಾಜ್ಯ ಮಟ್ಟದಲ್ಲಿ ತೃತೀಯ ಸ್ಥಾನವನ್ನು ಗಳಿಸಿದಂತಹವರು. ಸಲೀಂ ಪಂಪೆಯ ಬಾಲಕ. ಸಬ್ ಜೂನಿಯರ್ ನ್ಯಾಷನಲ್ ವಿಭಾಗದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಈ ರಾಜ್ಯವನ್ನ ಪ್ರತಿನಿಧಿಸಿದಂತಹ ಬಾಲಕ ನಮ್ಮೊಟ್ಟಿಗಿದ್ದಾರೆ. ಹೆಮ್ಮೆಯ ಕ್ರೀಡಾಪಟುಗಳು, ಅನೇಕ ಕ್ರೀಡಾಪಟುಗಳು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಈ ರಾಜ್ಯವನ್ನ ಈ ರಾಷ್ಟ್ರವನ್ನ ಪ್ರತಿನಿಧಿಸಿ ಈ ಜಿಲ್ಲೆಗೆ ಕೀರ್ತಿ ತಂದುಕೊಟ್ಟಂತಹ ಕ್ರೀಡಾಪಟುಗಳು ಇವತ್ತು ಮತ್ತು ನಾಳೆ ನಡೆಯುವಂತಹ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ತಮ್ಮ ಪ್ರತಿಭೆಯನ್ನು ಹೊರಗೆ ಹಚ್ಚಿ ಆ ಮೂಲಕ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನ ಅನಾವರಣವನ್ನಗೊಳಿಸಲಿಕ್ಕಿದ್ದಾರೆ. ಕ್ರೀಡಾ ಜ್ಯೋತಿಯನ್ನ ಸ್ವಾಗತಿಸಿ ಈ ಕ್ರೀಡಾ ಜ್ಯೋತಿಯನ್ನ ಶ್ರೀಮತಿ ಮಮತಾ ಗಟ್ಟಿ, ಅಧ್ಯಕ್ಷರು ಗೇರು ಅಭಿವೃದ್ಧಿ ನಿಗಮ, ತಾವು ಸ್ವೀಕರಿಸಿ ಮತ್ತೆ ಪುನಃ ಅವರಿಗೆ ಹಸ್ತಾಂತರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಕ್ರೀಡಾ ಜ್ಯೋತಿಯನ್ನ ಮುಖ್ಯ ವೇದಿಕೆಗೆ ಹೊತ್ತು ತರುತ್ತಿರುವ ಬಾಲಕ ಆಯುಷ್ ಪ್ರಾಂಜಲ್, ಸೇಂಟ್ ಜೋಸೆಫ್ ಹೈಸ್ಕೂಲ್ ಕುಲಶೇಖರದ ಹೆಮ್ಮೆಯ ಬಾಲಕ. ಸೌತ್ ಜೋನ್ ನಲ್ಲಿ ನ್ಯಾಷನಲ್ ರಾಷ್ಟ್ರ ಮಟ್ಟದ ಅಥ್ಲೆಟಿಕ್ ಮೀಟ್ ನಲ್ಲಿ ಭಾಗವಹಿಸಿದಂತಹ ಬಾಲಕ. ವಿಜಯವಾಡದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದಂತಹ ಬಾಲಕ. 600 ಮೀಟರ್ 60 ಮೀಟರ್ ನಲ್ಲಿ ಕೂಡ ಚಿನ್ನದ ಪದಕವನ್ನು ಪಡೆದುಕೊಂಡಂತಹ ಬಾಲಕ. ಇವತ್ತು 100, 200 ಮತ್ತು 400 ಮೀಟರ್ ಸ್ಪರ್ಧೆಯಲ್ಲಿ ಮಂಗಳೂರು ದಕ್ಷಿಣ ವಲಯವನ್ನ ಪ್ರತಿನಿಧಿಸುತ್ತಿರುವಂತಹ ಬಾಲಕ. ಈ ಒಂದು ಕ್ರೀಡಾ ಜ್ಯೋತಿಯನ್ನ ಶ್ರೀಮತಿ ಮಮತಾ ಗಟ್ಟಿ, ಅಧ್ಯಕ್ಷರು ಗೇರು ಅಭಿವೃದ್ಧಿ ನಿಗಮ, ಇವರಿಗೆ ಹಸ್ತಾಂತರಿಸಬೇಕಾಗಿ ಕೇಳ್ಕೊತಿದ್ದೇನೆ. ಕ್ರೀಡಾ ಜ್ಯೋತಿಯನ್ನ ತೋರಿಸುವ ಮೂಲಕ ಪುನಃ ಬಾಲಕನಿಗೆ ಹಸ್ತಾಂತರ ಮಾಡುತ್ತಿದ್ದಾರೆ. ಈ ಕ್ರೀಡಾ ಜ್ಯೋತಿಯನ್ನು ನೇರವಾಗಿ ನಾವಿರುವಂತಹ ಕುಂಡ ಕೌಡ್ರನಿಗೆ ಹಚ್ಚಿಸುವ ಮೂಲಕ ನಾಳೆ ಸಾಯಂಕಾಲ ಈ ಸಮಾರೋಪ ಸಮಾರಂಭದಲ್ಲಿ ಅದನ್ನು ನಂದಿಸುವ ಕಾರ್ಯ ನಡೀತದೆ. ಇದೆ ಮಕ್ಕಳೇ, ದಯವಿಟ್ಟು ಈ ಕ್ರೀಡಾ ಪ್ರತಿಜ್ಞಾ ಸ್ವೀಕಾರವನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ GM ಕೀರ್ತಿ. ಸ್ಪರ್ಧೆಯಲ್ಲಿ ಪುತ್ತೂರು ತಾಲೂಕನ್ನು ಪ್ರತಿನಿಧಿಸಿದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ವಿದ್ಯಾರ್ಥಿನಿ ಕುಮಾರಿ GM ಕೀರ್ತಿ. ಎತ್ತರ ಜಿಗಿತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಂತಹ ವಿದ್ಯಾರ್ಥಿ. ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡು ಚಿನ್ನದ ಪದಕವನ್ನು ಗಳಿಸಿದಂತಹ ಹೆಮ್ಮೆಯ ಕ್ರೀಡಾಪಟು. ದಯವಿಟ್ಟು ವಿವೇಕಾನಂದ ವಿದ್ಯಾಸಂಸ್ಥೆ ಕನ್ನಡ ಮಾಧ್ಯಮ ವಿದ್ಯಾಸಂಸ್ಥೆ 8ನೇ ತರಗತಿ ವಿದ್ಯಾರ್ಥಿನಿ ಕೂಟದಲ್ಲಿ ಚಿನ್ನದ ಪದಕವನ್ನು ತನ್ನದಾಗಿಸಿಕೊಂಡಂತಹ ಕುಮಾರಿ GM ಕೀರ್ತಿ ಇದೀಗ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಿಕ್ಕಿದ್ದಾರೆ.
ಜಿಲ್ಲಾ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ 2024-25ನೇ ಸಾಲಿನ ವಿಭಾಗದ 24 ಮತ್ತು 25ನೇ ಸಾಲಿನ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ಕ್ರೀಡೆಯ ಉನ್ನತಿಗಾಗಿ ಬದ್ಧರಾಗಿ ಹಾಗೂ ನಿರ್ಣಯಕ್ಕೆ ಬದ್ಧರಾಗಿ ನಿಜವಾದ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ನಮ್ಮ ರಾಷ್ಟ್ರದ ಗೌರವವನ್ನು ಹೆಚ್ಚಿಸುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತೇವೆ ಸಲ್ಲಿಸ್ತಾ ಇದ್ದೇವೆ. ಎಲ್ಲ ಕ್ರೀಡಾಪಟುಗಳು ಬಹಳ ಶಿಸ್ತುಬದ್ಧವಾಗಿ ಪೆವಿಲಿಯನ್ ಹತ್ರ ಬರಬೇಕು. ಬೆಳಗಿನ ಪ್ರಾರ್ಥನೆಯನ್ನು ನಡೆಸಿದಂತಹ ಕೆನರಾ ಪ್ರೌಢಶಾಲೆ ಉರುವ ಇಲ್ಲಿಯ ಮುಖ್ಯ ಶಿಕ್ಷಕರು ಬಂದು ಮಾನ್ಯ ವಿದ್ಯಾಂಗ ಉಪನಿರ್ದೇಶಕರಿಂದ ಒಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಮಾರ್ಚ್ ಫಾಸ್ಟ್ನ ಸೊಬಗನ್ನು ಹೆಚ್ಚಿಸಿದಂತಹ ಬ್ಯಾಂಡ್ ಸೆಟ್ ವಾದನದ ಇದರ ಮುಖ್ಯಸ್ಥರು ವಿಜಯ್ ಸರ್ ಅವರು ಉತ್ತಮವಾಗಿ ಬ್ಯಾಂಡ್ ವಾದನದ ತಂಡವನ್ನು ಸಿದ್ಧಪಡಿಸಿದೆ ಸರ್. ವಿಜಯ್ ಸರ್ ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿಜಯ್ ಸರ್. ಅದೇ ರೀತಿ ಲೇಡಿಲ್ ವಿಕ್ಟೋರಿಯಾ ಶಾಲೆಯ ಮುಖ್ಯ ಶಿಕ್ಷಕರು, ಲೇಡಿಲ್ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ನಿತ್ಯಾಧಾರ್ ಪ್ರೌಢಶಾಲೆ ಪೆರ್ಮನೂರು ಇಲ್ಲಿನ ಮುಖ್ಯ ಶಿಕ್ಷಕರು ಬಂದು ವೇದಿಕೆಯಿಂದ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ದಯಮಾಡಿ ಬನ್ನಿ. ಅದೇ ರೀತಿ ಮಂಗಳೂರು ವಿಶ್ವವಿದ್ಯಾನಿಲಯದ BPEd ಸ್ಟೂಡೆಂಟ್ಗಳು ನಮಗೆ ಇಲ್ಲಿ ಆಗಮಿಸಿದ್ದಾರೆ. ಅವರು ಕೂಡ ಅಲ್ಲಿಯ ಯಶವಂತ್ ಸರ್ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತೇವೆ. ಗೋಕರ್ಣನಾಥೇಶ್ವರ ಕಾಲೇಜಿನ NSS ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಕ್ರೀಡಾಕೂಟ ಬಹುಶಃ ನಿಮಗೆಲ್ಲ ತಿಳಿದ ಹಾಗೆ 2 ವಾರದ ಒಂದು ತಯಾರಿಯಲ್ಲಿ ನಾವು ಮಾಡಿದ್ದೇವೆ. ಬಹುಶಃ ಈ ಒಂದು ಕ್ರೀಡಾಕೂಟ ಬಹಳ ಶಿಸ್ತುಬದ್ಧವಾಗಿ ನಡಿಬೇಕು ಅಂತ ಹೇಳಿದರೆ ನಮಗೆ ಅನೇಕ ದಾನಿಗಳು ಧನ ಸಹಾಯ ನೀಡಿದ್ದಾರೆ. ಅವರನ್ನು ಗುರುತೇಳಿ ನಾನು ಅತಿಥಿ ಗಣ್ಯರಲ್ಲಿ ಕೇಳಿಕೊಳ್ತಾ ಈ ಕಾರ್ಯಕ್ರಮವನ್ನು ಶ್ರೀಯುತ ತ್ಯಾಗಂ ಹಾರೇಕಲ ಅವರು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಿದಂಥ ಸೇವೆಯನ್ನು ನಾವು ಗುರುತಿಸ ಹೋದರೆ ಅದು ತಪ್ಪಾದೀತು. ಆ ನೆಲೆಯಲ್ಲಿ ಇವತ್ತಿನ ಕ್ರೀಡಾಕೂಟಕ್ಕೆ ಸಹಕಾರ ಮಾಡಿದಂಥ ಪ್ರಮುಖರನ್ನು ವೇದಿಕೆಯಲ್ಲಿ ಗೌರವಿಸಲಿಕ್ಕಿದ್ದೇವೆ. ದಯವಿಟ್ಟು ಈ ಗೌರವವನ್ನು ಸ್ವೀಕರಿಸಬೇಕು ಅಂತೇಳಿ ಭಾಳ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತಾ, ಮೊದಲನೇದಾಗಿ ಮಾನಸ ಅಮ್ಯೂಸ್ಮೆಂಟ್ ಪಾರ್ಕ್ ಇಲ್ಲಿನ ನಿರ್ದೇಶಕರಾಗಿರುವಂತಹ ಜಾಯ್ ವರ್ಗೀಸ್ ಅವರು ದಯವಿಟ್ಟು ನಮ್ಮ ಸನ್ಮಾನ ಪೀಠದಲ್ಲಿ ಬಂದು ಆಸೀನರಾಗಬೇಕು. ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಎಲ್ಲ ಕ್ರೀಡಾಭಿಮಾನಿಗಳು ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ವಿಶೇಷವಾಗಿ ಸುಮಾರು 25,000 ರೂಪಾಯಿ ಹಣವನ್ನು ನಮ್ಮ ಎಲ್ಲ ದೈಹಿಕ ಶಿಕ್ಷಕರುಗಳಿಗೆ ಕ್ರೀಡಾ ಸಮವಸ್ತ್ರವನ್ನು ನೀಡಿ ಗೌರವಿಸಿದವರು ಜಾಯ್ ವರ್ಗೀಸ್ ಮತ್ತು ಇಡೀ ತಂಡ. ನಮ್ಮೊಂದಿಗೆ ಜಯೇಶ್ ಅವರು ಕೂಡ ಇದ್ದಾರೆ. ಅವರ ಇರುವಿಕೆಯನ್ನು ಕೂಡ ಬಹಳ ಗೌರವಪೂರ್ವಕವಾಗಿ ಗುರುತಿಸಿಕೊಂಡು ಸನ್ಮಾನ ಪೀಠದಲ್ಲಿ ಅಲಂಕಾರವನ್ನು ಮಾಡಿ ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಅತಿಥಿವರಿಯರು ನನ್ನ ಉಪನಿರ್ದೇಶಕರು ದಯವಿಟ್ಟು ಶಾಲು ಹೊದಿಸಿ ಮಮತಾ ಗಟ್ಟಿ ಮೇಡಮ್ ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಹಾಗೂ ಹಾರವನ್ನು ಅರ್ಪಿಸುವುದರೊಂದಿಗೆ ಫಲವಸ್ತುವನ್ನು ನೀಡಿ ಗೌರವಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಜಾಯ್ ನಿರ್ದೇಶಕರು, ಮಾನಸ ಅಮ್ಯೂಸ್ಮೆಂಟ್ ಪಾರ್ಕ್ ಇಲ್ಲಿನ ನಿರ್ದೇಶಕರು ಮತ್ತು MD ಅವರು ಇಲಾಖೆ ವತಿಯಿಂದ ತುಂಬಾ ಅಭಿನಂದನೆಗಳು. ತಾಲೂಕಿನ ಶಿಕ್ಷಣಾಧಿಕಾರಿಗಳು, ಮಂಗಳೂರು ದಕ್ಷಿಣ ವಲಯದ ಶಿಕ್ಷಣಾಧಿಕಾರಿಗಳು, ಎಲ್ಲ ಅತಿಥಿ ವಲಯಕ್ಕೆ ತುಂಬದ ಅಭಿನಂದನೆಗಳು. ಮುಂದಕ್ಕೆ MRPL ಅವರು ಕೂಡ ನಮ್ಮೊಂದಿಗೆ ಸಹಕಾರ ಮಾಡಿದ್ದಾರೆ. ವಿಶೇಷವಾಗಿ ಬೆಳಗಿನ ಉಪಹಾರವನ್ನ
ನಮ್ಮ ಊರಿನ ರಮೇಶ್ ಅವರು ಬರಬೇಕಿತ್ತು, ಅವರು ಆಗಮಿಸಲಿಲ್ಲ. ಆ ಒಂದು ಸಂಘದ ಪ್ರತಿನಿಧಿ ಆಗಿರುವಂತಹ ಶ್ರೀಮತಿ ಜಯಶ್ರೀ ಪ್ರದೀಪ್ ಕುಮಾರ್ ಅವರು ಬಂದು ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿ ಮಾಡ್ತೇವೆ. ಜಯಶ್ರೀ ಮೇಡಮ್, ನೀವಿಂದು ವೇದಿಕೆಗೆ ಬರಬೇಕು. ಈ ಒಂದು ಸನ್ಮಾನದ ಎಲ್ಲ ವಸ್ತುಗಳನ್ನು ನೀವು ಸ್ವೀಕಾರ ಮಾಡಿ ಅದನ್ನು ಕೊಂಡೋಗಿ ನಮ್ಮ ಊರಿನ ರಮೇಶ್ ಅವರಿಗೆ ಅಭಿನಂದನೆ ಮಾಡಬೇಕು ಎಂದು ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ, ನಮ್ಮ ಬೆಳಗಿನ ಉಪಹಾರವನ್ನ ನಮಗೆ ನೀಡಿ ಸಹಕಾರ ಮಾಡಿದ ಊರಿನ ರಮೇಶ್ ತಂಡ ಅವರಿಗೆ ತುಂಬದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಸುಮಾರು 35,000 ರೂಪಾಯಿ ಆಗ್ತದೆ ಬೆಳಗಿನ ಉಪಹಾರಕ್ಕೆ. ಎಲ್ಲವನ್ನು ಕೂಡ ನೀಡಿ ಸಹಕರಿಸಿದವರು ಶ್ರೀಮತಿ ಊರ್ಮಿಳಾ ರಮೇಶ್ ಮತ್ತು ತಂಡ ಅವರಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸಲು ಅವರ ಪರವಾಗಿ ಅದರ ಸಂಘದ ಪ್ರತಿನಿಧಿಯಾಗಿರುವಂತಹ ಜಯಶ್ರೀ ಪ್ರದೀಪ್ ಅವರು ಇವರ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಅವರಿಗೂ ಸಂಘದ ಪರವಾಗಿ, ಶಿಕ್ಷಣ ಇಲಾಖೆಯ ಪರವಾಗಿ ತುಂಬದಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಮೆಡಲ್ಗಳನ್ನ ವಿಶೇಷವಾಗಿ ಮಕ್ಕಳಿಗೆ ಕ್ರೀಡಾ ಸ್ಪರ್ಧೆಯ ವಿಜೇತರಿಗೆ ಮೆಡಲ್ಗಳನ್ನ ಕೊಟ್ಟಿದ್ದವರು ಮರಾಠಿ ಸಮಾಜ ಸೇವಾ ಸಂಘ, ಇದರ ಅಧ್ಯಕ್ಷರಾಗಿರುವ ಶೇಖರ್ ಕರ್ತಲ್ ಅವರು ಕೂಡ ಈ ಒಂದು ನೆನಪಿನ ಕಾಣಿಕೆಯನ್ನ ಸ್ವೀಕಾರ ಮಾಡಬೇಕು. ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು ಕೊಟ್ಟವರು ಮರಾಠಿ ಸಮಾಜ ಸೇವಾ ಸಂಘ ರಿಜಿಸ್ಟರ್, ಅದರ ಅಧ್ಯಕ್ಷರು ನಮ್ಮ ಮಂಗಳೂರು ದಕ್ಷಿಣದ ಅಧ್ಯಕ್ಷರು ಆಗಿರುವಂತಹ ಶೇಖರ್ ಕರ್ತಲ್ ಸರ್ ಅವರು ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಬಹಳ ಪ್ರೀತಿಯಿಂದ ವಿನಂತಿ ಮಾಡಿಕೊಟ್ಟರು. ಅತಿಥಿ ಅಧ್ಯಾಪಕರು ಅವರಿಗೆ ಶಾಲೆ ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಶೆಟ್ಟಿ ನಾರ್ಲ ತಂಪು ಪಾನೀಯ ಕೊಡುಗೆ ನೀಡಿದ್ದಾರೆ. ದಯವಿಟ್ಟು ಇದ್ರೆ ವೇದಿಕೆಗೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಶ್ರೀಯುತ ಚಂದ್ರಹಾಸ್ ಶೆಟ್ಟಿ ಅವರು ನಾರ್ಲ, ಶ್ರೀಯುತ ದಯಾನಂದ ಮಾದರ್ ಅವರು ನಿವೃತ್ತ ದೈಹಿಕ ಶಿಕ್ಷಕರು ಎಲ್ಲರೂ ದಯವಿಟ್ಟು ತಮ್ಮ ಇರುವಿಕೆಯನ್ನು ಗುರುತಿಸಿಕೊಳ್ಳಬೇಕು ಸರ್. ಹಾಗೆ ಪ್ರದೀಪ್ ಡಿಸೋಜ ಅವರು ಕೆಲವು ಕ್ಷಣಗಳ ಮಾಡಿ, ವಿಶೇಷವಾಗಿ ಶ್ರೀಯುತ ಸುಂದರಗೌಡ ಅವರು ಒಲಿಂಪಿಕ್ ಚಾಂಪಿಯನ್ಶಿಪ್ಗೆ ನನಗೆ ಸುಮಾರು 5,000 ರೂಪಾಯಿ ದೇಣಿಗೆ ನೀಡಿದ್ದಾರೆ. KMF ನವರು ಮಜ್ಜಿಗೆಯನ್ನು ನೀಡಿ ಸಹಕಾರ ಮಾಡಿದ್ದಾರೆ. ಬೆಳಗಿನ ಉಪಹಾರ ಎರಡನೇ ದೊಡ್ಡ ಮಟ್ಟದ ಉಪಹಾರವನ್ನು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕಟ್ಟಿರುವ 1 ಲಕ್ಷ ರೂಪಾಯಿಯಷ್ಟು ಮೊತ್ತವನ್ನು ನೀಡಿರುವುದು ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಅಂತ ಸಂದರ್ಭದಲ್ಲಿ ವಿಶೇಷವಾಗಿ ವಿನಂತಿ ಮಾಡ್ತೇವೆ. ಮುಖ್ಯ ಉಪಾಧ್ಯಾಯರ ಸಂಘದವರು ಸುಮಾರು 30,000 ರೂಪಾಯಿಯ ಕ್ರೀಡಾಕೂಟಕ್ಕೆ ದೇಣಿಗೆಯಾಗಿ ನೀಡಿದ್ದಾರೆ. ಪುತ್ತೂರು ತಾಲೂಕು ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಮಾನ್ಯ ಲೋಕೇಶ್ ಇವರಿಗೆ ನೆನಪಿನ ಕೊಡಿಸಲು ಸ್ವಯಂ ಸೇವಕರಿಗೆ ಅವರು ನೆನಪಿನ ನೀಡಿ ಗೌರವಿಸ್ತಾ ಇದ್ದಾರೆ. ಪುತ್ತೂರು ತಾಲೂಕಿನ ಗೌರವ, ಪುತ್ತೂರು ತಾಲೂಕಿಗೆ ಒಂದು ಗೌರವ, ಅದು ಪುತ್ತೂರು ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಕರುಗಳು, ಮುಖ್ಯೋಪಾಧ್ಯಾಯರ ಸಂಘ ಹಾಗೂ ಎಲ್ಲ ದೈಹಿಕ ಶಿಕ್ಷಕರು ದಯವಿಟ್ಟು ಇದನ್ನ ಎಲ್ಲರ ಪರವಾಗಿ ಮಾನ್ಯ ಲೋಕೇಶ್ ಅವರು ಸನ್ಮಾನ ಸ್ವೀಕಾರ ಮಾಡಬೇಕು ಅಂತ ವಿನಂತಿ ಮಾಡ್ತಾರೆ. ಆಗಮಿಸಿದ್ರು ಕೂಡ ಅದರ ಸುಮಾರು 1 ಲಕ್ಷದಷ್ಟು ಮೊತ್ತವನ್ನ ಬೇರೆ ಚಟುವಟಿಕೆಗಳಿಗೆ ನೀಡಿ ಸಹಕಾರವನ್ನು ಮಾಡಿದವರು ಪುತ್ತೂರು ತಾಲೂಕಿನ ಎಲ್ಲ ಪ್ರತಿನಿಧಿಗಳು ತಪ್ಪಾಗಲಿಕ್ಕಿಲ್ಲ. ಮುಖ್ಯೋಪಾಧ್ಯಾಯರ ಸಂಘ ಮತ್ತು ದೈಹಿಕ ಶಿಕ್ಷಕರ ಸಂಘಕ್ಕೆ ಚಕ್ರಪಾಣಿ ಅವರ ನೇತೃತ್ವದಲ್ಲಿ ನೀಡಿರುತ್ತಾರೆ. ಅವರಿಗೆ ತುಂಬ ರೀತಿಯಾದ ಅಭಿನಂದನೆಗಳನ್ನು ಸಂದರ್ಭದಲ್ಲಿ ಸಲ್ಲಿಸ್ತೇವೆ. ವಿಶೇಷವಾಗಿ ಇನ್ನು ಕೆಲವು ಸಣ್ಣ ಪುಟ್ಟ ಕೊಡುಗೆ ನೀಡಿದಂತೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ. ಎಲ್ಲರಿಗೂ ಸ್ವೀಕಾರ ಮಾಡಿದಂತಹ ಎಲ್ಲ ದಾನಿಗಳಿಗೂ ಧನ್ಯವಾದಗಳು. ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟ ನಮ್ಮ ಪುತ್ತೂರಿನಲ್ಲಿ ನಡೀಬೇಕಾಗಿತ್ತು. ಕಾರಣಾಂತರದಿಂದ ಅಲ್ಲಿ ಮಾಡಲಿಕ್ಕೆ ಆಗದ ಕಾರಣ ಮಾನ್ಯ ನಮ್ಮ ಜಿಲ್ಲಾ ಮಟ್ಟದ ಅಧ್ಯಕ್ಷರು ಲಿಲಿ ಪಾಯಿಸ್ ಅವರ ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ. ಇದಕ್ಕೆ ಪೂರಕವಾಗಿ ನಮ್ಮ ಇಲಾಖೆಯ ನಮ್ಮ ಉಪನಿರ್ದೇಶಕರು ಮತ್ತು ಎಲ್ಲ BO ಅವರ ಸಹಕಾರದಿಂದ ಇವತ್ತು ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀಲಿ. ಎಲ್ಲ ತಾಲೂಕಿನ ಮಕ್ಕಳು ಬಂದಿದ್ದಾರೆ. ಎಲ್ಲ ಮಕ್ಕಳು ಗೆಲ್ಲಿಗೆ ಆಗಲ್ಲ, ಕೆಲವರು ಗೆಲ್ತೀರಾ, ಗೆದ್ದವರು ಖುಷಿ ಪಡ್ತೀರಾ, ಸೋತವರು ಒಂದು ಅನುಭವ ಅಂತ ಅನ್ಕೋಬೇಕು. ಮತ್ತು ನಮ್ಮ ಮಕ್ಕಳು ಲಾಸ್ಟ್ ಇಯರ್ ನಲ್ಲಿ ರಾಷ್ಟ್ರ ಮಟ್ಟದವರೆಗೆ ಹೋಗಿ ಬಂದಿದ್ದಾರೆ. ಈ ವರ್ಷವೂ ಸಹ ದಕ್ಷಿಣ ಕನ್ನಡ ಜಿಲ್ಲೆಯ ಮಕ್ಕಳು ರಾಷ್ಟ್ರ ಮಟ್ಟದ ಕ್ರೀಡಾಕೂಟದವರೆಗೆ ಹೋಗಿ ಬರಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಆ ನಿಟ್ಟಿನಲ್ಲಿ ಎಲ್ಲ ಕ್ರೀಡಾ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ದೈಹಿಕ ಶಿಕ್ಷಕರಿಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ವಂದಿಸ್ತಾ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತ ಶುಭ ಹಾರೈಸಿ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಈ ಕಾರ್ಯಕ್ರಮಕ್ಕಾಗಿ ಬೆಳಗ್ಗೆ 5 ಗಂಟೆಗೆ ಹಾಸನದಿಂದ ಎದ್ದು ಈ ಕಾರ್ಯಕ್ರಮದಲ್ಲಿ ಕ್ಲಬ್ದ ಸಮಯಕ್ಕೆ ಮಂಗಳೂರಿಗೆ ಬಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಿಗೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಜೋಯಿ ಅವರು ಈಗಾಗಲೇ ಮಾತಾಡುವುದಿಲ್ಲ ಅಂತೇಳಿ ಅವರು ಶುಭವನ್ನು ಹಾರೈಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮೆಲ್ಲ ತೀರ್ಪುಗಾರರಿಗೆ ಒಂದು ಜೆರ್ಸಿಯ ಕೊಡುಗೆ ನೀಡಿದವರು ಮಾನಸ ಅಮ್ಯೂಸ್ಮೆಂಟ್ ಪಾರ್ಕಿನ ಎಲ್ಲ ನಮ್ಮ ಅಲ್ಲಿಯ ಸಿಬ್ಬಂದಿಗಳಿರ್ಬೋದು ಅಥವಾ ಅದರ ನಿರ್ದೇಶಕ ಮಂಡಳಿಯಲ್ಲಿರ್ಬೋದು, ಅವರೆಲ್ಲರಿಗೂ ಕೂಡ ಈ ಒಂದು ಜೆರ್ಸಿ ಬಿಡುಗಡೆ ಮಾಡುವಂಥ ಕಾರ್ಯಕ್ರಮ ಇರ್ತೇವೆ. ಶ್ರೀಯುತ ಜಾಯ್ ವರ್ಗೀಸ್ ಅವರು ನಮ್ಮೊಟ್ಟಿಗಿದ್ದಾರೆ. ಈ ಒಂದು ಜೆರ್ಸಿಯನ್ನು ಬಿಡುಗಡೆ ಮಾಡಬೇಕು, ನಾವೆಲ್ಲ ತೀರ್ಪುಗಾರರಿಗೆ ಅದನ್ನು ಕೊಡುಗೆಯಾಗಿ ನೀಡಬೇಕಂತ ವಿನಂತಿಸ್ತೇವೆ. ನಮ್ಮೆಲ್ಲ ಅತಿಥಿಗಳು ಸೇರಿಕೊಂಡು ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಈ ಒಂದು ಕ್ರೀಡಾಕೂಟದ ತೀರ್ಪುಗಾರರಿಗೆ ಕೊಡಲ್ಪಡುವಂಥ ಈ ಒಂದು ಜೆರ್ಸಿಯನ್ನು ಬಿಡುಗಡೆ ಮಾಡಿ
ಮಾಡಬೇಕಂತ ವಿನಂತಿಸ್ತಿದ್ದೇನೆ. ಸಮವಸ್ತ್ರವನ್ನು ಬೇಸಿಗೆಯ ಈ ಒಂದು ಅವಧಿಯಲ್ಲಿ ನಮಗೆ ತಂಪನ್ನು ನೀಡುವಂಥ ಮಾನಸ ಅಮ್ಯೂಸ್ಮೆಂಟ್ ಪಾರ್ಕ್, ವಾಟರ್ ಪಾರ್ಕ್ ಇದೆ. ಎಲ್ಲ ಮಕ್ಕಳಿಗೆ ಇರ್ಬೋದು, ಎಲ್ಲರಿಗೂ ಕೂಡ ಖುಷಿ ಕೊಡುವಂಥ ಒಂದು ತಾಣ. ಬಹುಶಃ ಕಳೆದ ಒಂದು ವರ್ಷದಿಂದ ಅದೊಂದು ವಿಸ್ತರಿತವಾಗಿ ಅತ್ಯಂತ ಉತ್ಕೃಷ್ಟ ರೀತಿಯಲ್ಲಿ ಎಲ್ಲರೂ ಕೂಡ ಖುಷಿ ಪಡುವ ರೀತಿಯಲ್ಲಿ ಮಾನಸ ಅಮ್ಯೂಸ್ಮೆಂಟ್ ಪಾರ್ಕ್ ಈಗ ಸಿದ್ಧಗೊಂಡಿದೆ. ನಾವೆಲ್ಲರೂ ಕೂಡ ಇದರ ಉಪಯೋಗವನ್ನು ಪಡ್ಕೊಳ್ಬಹುದು. ಅದಕ್ಕೆ ಪೂರಕವಾಗಿ ನಮಗೆಲ್ಲರಿಗೂ ಕೂಡ ಇಡೀ ನಮ್ಮ ಜಿಲ್ಲೆಯ ಎಲ್ಲ ತೀರ್ಪುಗಾರರಿಗೆ ಸಮವಸ್ತ್ರವನ್ನು ನೀಡುವ ಮೂಲಕ ಮಾನಸ ಅಮ್ಯೂಸ್ಮೆಂಟ್ ಪಾರ್ಕ್ ನಮ್ಮೊಟ್ಟಿಗೆ ಕೂಡ ಇದೆ, ನಮ್ಮೆಲ್ಲ ಶಾಲೆಯ ಮಕ್ಕಳು ಜೊತೆಗೆ ಎಲ್ಲ ಶಿಕ್ಷಕರ ಜೊತೆಗೆ ಕೂಡ ಇದೆ ಎನ್ನುವಂಥದ್ದನ್ನು ತೋರಿಸಿಕೊಡಿದೆ. ನಮ್ಮ ಲಿಲ್ಲಿಪಾಯಸ್ ಅವರ ಪತಿದೇವರು ಕೂಡ ಇದರಲ್ಲಿದ್ದಾರೆ. ನಮ್ಮ ಸಿಜಿ ಸರ್ ಅವರು ಕೂಡ ಅದರಲ್ಲಿ ಪಾಲ್ದಾರರು ಕೂಡ ಆಗಿದ್ದಾರೆ. ಹಾಗಾಗಿ ನಾವೆಲ್ಲ ಶಾಲೆಯ ಮಕ್ಕಳು ಹೋದರೆ ನಮಗೆ ಕೂಡ ಸ್ವಲ್ಪ ಕನ್ಸೆಷನ್ ರೇಟಲ್ಲಿ ಮಾನಸ ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ನಾವು ಕೂಡ ಅಲ್ಲಿ ಖುಷಿ ಪಡ್ಬೋದು. ಲಿಲ್ಲಿಪಾಯಸ್ ಅವರನ್ನು ಭೇಟಿಯಾಗಬೇಕಂತ ನಮ್ಮಲ್ಲಿ ಸಲ್ಲಿಸಿದ್ದೇವೆ. ವಿಶೇಷವಾಗಿ ನಮ್ಮ ಮಾನಸ ಅಮ್ಯೂಸ್ಮೆಂಟ್ ಪಾರ್ಕಿನವರಿಗೆ ಧನ್ಯವಾದ. ಉಪಸ್ಥಿತರಿರತಕ್ಕಂಥ ಗೌರವಾನ್ವಿತ ಉಪನಿರ್ದೇಶಕರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ರತಿ ವರ್ಷ ನಡೆಯುವಂಥ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಈ ವರ್ಷ ನಮ್ಮ ಲಿಲ್ಲಿ ಪಯಾಸ್ ಮತ್ತು ಅವರ ಟೀಮು, ಅವರು ತ್ಯಾಗಮ್ ಇರ್ಬೋದು, ಹರೀಶ್ ಇರ್ಬೋದು, ಮತ್ತು ಎಲ್ಲ TPO ಮಿತ್ರರಿರ್ಬೋದು, ಎಲ್ಲ ಶಿಕ್ಷಕ ಮಿತ್ರರು, ದಾನಿಗಳು, ಇವರೆಲ್ಲ ಸೇರಿ ಭಾಳ ಸುಂದರವಾಗಿ ಆಯೋಜಿಸಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ನಾವು ಅವರಿಗೆ ಅಲ್ಪ ಕಾಲದಲ್ಲಿ ಇಷ್ಟೊಂದು ಅಚ್ಚುಕಟ್ಟಾಗಿ ಸಂಘಟಿಸಿದ್ದಕ್ಕೆ ನಾನು ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಈ ಕ್ರೀಡಾಭಿಮಾನಿಗಳು, ಕ್ರೀಡಾಪಟುಗಳು ಭಾಳ ಉತ್ಸುಕತೆಯಿಂದ ಬೆಳಗಿಂದ ಇಲ್ಲಿ ಹಾಜರಾಗಿದ್ದಾರೆ. ನಿಮಗೆಲ್ಲರೂ ಶುಭವಾಗಲಿ. ಕ್ರೀಡಾ ಮನೋಭಾವನೆಯಿಂದ ಆಟವನ್ನು ಆಡಿ ನಿರ್ಣಾಯಕರು ಭಾಳ ಅತ್ಯುತ್ತಮವಾಗಿರತಕ್ಕಂಥ ನಿರ್ಣಯವನ್ನು ನೀಡಲಿ ಅಂತ ಹೇಳ್ತಾ, ಇವತ್ತಿನ ಕ್ರೀಡಾಕೂಟ, ಈ ವರ್ಷದ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಯಲಿಕ್ಕೆ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾಗಿ ಕೈ ಜೋಡಿಸಿರತಕ್ಕಂಥ, ಯಾಕಂದರೆ ಇದೊಂದು ಟೀಮ್ ವರ್ಕು. ಸರ್ವರಿಗೂ ನಾನು ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಶಕ್ತಿ ಅಂತ ಹೇಳಿದರೆ ಅದು ನಮ್ಮ ಇಲಾಖೆ. ಶಾಲಾ ಶಿಕ್ಷಣ ಇಲಾಖೆಯ ಮಾನ್ಯ ಉಪನಿರ್ದೇಶಕರು ಮೊನ್ನೆಯಿಂದ ನಡೆದಂಥ ಎಲ್ಲ ಸಭೆಗಳಿಗೆ ನಮಗೆ ಅವಕಾಶ ಮಾಡಿಕೊಟ್ಟು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮೂಡಿಬರಲಿಕ್ಕೆ ನಮ್ಮ ವಿದ್ಯಾಂಗ ಉಪನಿರ್ದೇಶಕರು ಕಾರಣ ಅಂತ ನಾನು ಹೇಳ್ತಾ, ಸಂದರ್ಭೋಚಿತವಾಗಿ ಮಾತಾಡಿ ವಿದ್ಯಾರ್ಥಿಗಳನ್ನು ಅರಸಿದಂಥ ಸರ್ ತಮಗೆ ಪ್ರೀತಿಪೂರ್ವಕ ವಂದನೆಗಳು. ಇದೀಗ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಸನ್ಮಾನ್ಯ ಶ್ರೀಮತಿ ಮಮತಾ ಗಟ್ಟಿಯವರು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷರಾಗಿ ಈ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದಂಥವರು. ಮಾನ್ಯ ಅಧ್ಯಕ್ಷರು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ಇವರು ಇದೀಗ ಅಧ್ಯಕ್ಷ ನೆಲೆಯಲ್ಲಿ ಮಾತಾಡಬೇಕು, ಶುಭ ಹಾರೈಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ಜಿಲ್ಲಾ ಮಟ್ಟದ ಕ್ರೀಡಾಕೂಟದ ಪರವಾಗಿ ತುಂಬು ಹೃದಯದ ಶುಭಾಶಯಗಳನ್ನು ಮೊದಲಾಗಿ ಹೇಳುತ್ತಾ, ಕ್ರೀಡಾಕೂಟ ಪ್ರತಿಯೊಬ್ಬ ವಿದ್ಯಾರ್ಥಿ ಜೀವನದ ಬಾಳಿನಲ್ಲಿ ಸಿಗ್ತಕ್ಕಂಥ ಇದೊಂದು ಅದ್ಭುತವಾದಂಥ ಅವಕಾಶ. ವಿದ್ಯಾರ್ಥಿಗಳಿಗೆ ನನ್ನ ಕಿವಿ ಮಾತು ಇಷ್ಟೇ, ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಇಂಥ ಅವಕಾಶಗಳನ್ನು ಸಿಕ್ಕಿದಾಗ ತಾವು ಸದುಪಯೋಗ ಪಡಿಸಿಕೊಂಡು ತಮ್ಮ ಪ್ರತಿಭೆಯನ್ನು ತೋರ್ಪಡಿಸುವ ಮುಖಾಂತರ ತಮ್ಮ ಗ್ರಾಮಕ್ಕೆ, ಜಿಲ್ಲೆಗೆ, ರಾಷ್ಟ್ರಕ್ಕೆ ಹೆಸರು ಗಳಿಸ್ತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಬೇಕು. ಅದೇ ರೀತಿಯಲ್ಲಿ ತಾವು ಕೂಡ ದೈಹಿಕವಾಗಿ, ಮಾನಸಿಕವಾಗಿ, ಶಾರೀರಿಕವಾಗಿ ಕ್ರೀಡೆಯಿಂದ ಖಂಡಿತವಾಗಿ ಕೂಡ ಬೆಳವಣಿಗೆಯನ್ನು ಹೊಂತೀರಿ. ಹಾಗಾಗಿ ಬಹುಮಾನ ಗೆಲ್ಲೋದು ಬಿಡೋದು ಅದೇನೋ ವಿಶೇಷ ಅಲ್ಲ, ಆದರೂ ಕೂಡ ತಾವು ಭಾಗವಹಿಸುವಿಕೆ ತಮ್ಮದು ಖಂಡಿತವಾಗಿ ಕೂಡ ಬಹಳಷ್ಟು ಅಗತ್ಯತೆ ಇದೆ. ವಿದ್ಯಾರ್ಥಿಗಳ ಭಾಗವಹಿಸುವಿಕೆಯ ಸ್ಫೂರ್ತಿಯೇ ತಮ್ಮ ಜೀವನದ ಸ್ಫೂರ್ತಿ ಆಗ್ತದೆ. ಹಾಗಾಗಿ ಇಂಥ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಮುಖಾಂತರ ತಮ್ಮ ಪ್ರತಿಭೆಯನ್ನು ತಾವು ಅನಾವರಣಗೊಳಿಸಿ ಅಂತ ನಾನು ಹೇಳಿಕೊಂಡು, ಇಂತಹ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ, ಕೇವಲ ಕಾಕತಾಳೀಯವಾಗಿ ಮಾಡದೆ ಅರ್ಥಪೂರ್ಣವಾಗಿ ಬಹಳಷ್ಟು ಯಶಸ್ವಿಯಾಗಿ
ಇದನ್ನು ಸಾಕಾರಗೊಳಿಸಿದಂಥ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ನಮ್ಮ ಲಿಲ್ಲಿ ಪಾಯಸ್ ಅವರ ತಂಡ, ಹಾಗೆಯೇ ಎಲ್ಲ ನಮ್ಮ ಅಧ್ಯಕ್ಷರುಗಳು, ಶಿಕ್ಷಣ ಇಲಾಖೆ, BOಗಳಿರ್ಬೋದು, DDP ಅವರಿರ್ಬೋದು, ಎಲ್ಲ ನಮ್ಮ ಬಂದಿರತಕ್ಕಂಥ ವಿವಿಧ ತಾಲೂಕುಗಳಿಂದ ಬಂದಿರತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳು, ಇವತ್ತು ಶಿಕ್ಷಕರು ತಮ್ಮ ಮಕ್ಕಳನ್ನು ಶಾಲೆಯಲ್ಲಿ ಇಂಥ ಜಿಲ್ಲಾ ಮಟ್ಟಕ್ಕೆ ಕರ್ಕೊಂಡು ಬರಬೇಕಾದ್ರೆ ಆಯಾಯ ಶಾಲೆಯ ಶಿಕ್ಷಕರ ಬಹಳಷ್ಟು ಪರಿಶ್ರಮ ಇದೆ. ತಮ್ಮ ಮಕ್ಕಳನ್ನು ಪ್ರತಿಭಾವಂತರನ್ನಾಗಿ ಮಾಡುವುದೇ ಶಿಕ್ಷಕರು. ಆ ನೆಲೆಯಲ್ಲಿ ಇವತ್ತು ಬಂದಿರತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಿ, ತಮ್ಮ ಇಂತಹ ಕೆಲಸ ಕಾರ್ಯಗಳಿಗೆ ಖಂಡಿತವಾಗಿ ಕೂಡ ದೇವರ ಆಶೀರ್ವಾದವೂ ಕೂಡ ಇರ್ತದೆ. ಹಾಗಾಗಿ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಪ್ರತಿಯೊಂದು ಮಗು ಇರ್ಬೋದು, ಪ್ರಾಥಮಿಕ ಹಂತದಲ್ಲಿ ಇವತ್ತು ತಮ್ಮಲ್ಲಿರ್ತಕ್ಕಂಥ ಮಕ್ಕಳಿರ್ಬೋದು, ಎಲ್ಲ ಇವತ್ತು ಅವಕಾಶಗಳನ್ನು ಸರ್ಕಾರ ಮಕ್ಕಳಿಗೆ ನೀಡ್ತದೆ. ಆ ಒಂದು ಏನೆಲ್ಲ ಇವತ್ತು ಸಾಧನೆ ಸಲಕರಣೆಗಳು ಇವತ್ತು ಶಿಕ್ಷಣ ಇಲಾಖೆಗೆ ಸಿಗ್ತಕ್ಕಂಥ ಪ್ರತಿಯೊಂದನ್ನು ಕೂಡ ಶಿಕ್ಷಕರು ತಮ್ಮ ಮಕ್ಕಳಿಗೆ ಅದನ್ನು ಪ್ರಾಮಾಣಿಕವಾಗಿ ಒದಗಿಸಿಕೊಟ್ಟಾಗ ಖಂಡಿತವಾಗಿ ಕೂಡ ಅದಕ್ಕೆ ದೇವರ ಆಶೀರ್ವಾದ ಸದಾ ಇದೆ. ಹಾಗೆ ಈ ವೇದಿಕೆಯಲ್ಲಿ ಇಂತಹ ಕಾರ್ಯಕ್ರಮಕ್ಕೆ ಸಹಕರಿಸಿದ ವಿವಿಧ ದಾನಿಗಳನ್ನು ಕೂಡ ನಾವು ಸನ್ಮಾನ ಮಾಡಿದ್ದೇವೆ. ಆ ಎಲ್ಲ ದಾನಿಗಳಿಗೂ ಕೂಡ ನಾನು ಅಭಿನಂದಿಸಿಕೊಂಡು ಇಂತಹ ಒಂದು ಅವಕಾಶಗಳನ್ನು ಇಟ್ಟುಕೊಂಡು ನಮ್ಮ ನಿಗಮದಿಂದ ಕೂಡ ಶಿಕ್ಷಣ ಇಲಾಖೆಗೆ ಖಂಡಿತವಾಗಿಯೂ ಕೂಡ ತಾವು ಪತ್ರವನ್ನು ಕೊಡಿ, ನನ್ನಿಂದ ಆಗುವಂತಹ ಸಹಕಾರವನ್ನು ಖಂಡಿತವಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ ಎನ್ನುವಂತಹ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೊಂಡು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೂಡ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಹೊಂದಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿ ನನ್ನ ಮಾತುಗಳಿಗೆ ವಿರಾಮಿಸ್ತೇನೆ. ಜೈ ಭಾರತ್, ಜೈ ಹಿಂದ್. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕ್ರೀಡಾಕೂಟದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಸಂದರ್ಭೋಚಿತವಾಗಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿ ಬಹಳ ಕ್ಲಪ್ತ ಸಮಯದಲ್ಲಿ ಈ ಕ್ರೀಡಾಕೂಟಕ್ಕೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಸ್ಫೂರ್ತಿದಾಯಕ ಮಾತುಗಳನ್ನಾಡಿದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕಿ ಶ್ರೀಮತಿ ಮಮತಾ ಗಟ್ಟಿ ಮೇಡಮ್ ರವರಿಗೆ ವಿಶೇಷವಾಗಿ ಮಗದೊಮ್ಮೆ ಎಲ್ಲ ದೈಹಿಕ ಶಿಕ್ಷಕ ಬಂಧುಗಳ ಪರವಾಗಿ ಕ್ರೀಡಾಪಟುಗಳ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಧನ್ಯವಾದ ಕಾರ್ಯಕ್ರಮದೊಂದಿಗೆ ನಮ್ಮ ಈ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿಕ್ಕಿದೆ. ಬಹುಶಃ ಲಿಲ್ಲಿ ಪಾಯಸ್ರವರೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದವರು ಅಂತ ಹೇಳಿದರೆ ಶ್ರೀಯುತ ಹರೀಶ್ ರೈ ಅವರು, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಕ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತರು ಧನ್ಯವಾದ ಗೈಲು ಅವಕಾಶಕ್ಕಾಗಿ ತಮ್ಮನ್ನು ವಿನಂತಿಸ್ತಾ ಇದ್ದೇನೆ. ಈ ಒಂದು ಸುಂದರ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಜೊತೆ ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಮಂಗಳೂರು ಮಹಾನಗರ ಪಾಲಿಕೆಯ ಪ್ರಥಮ ಪ್ರಜೆ ಮೇಯರ್ ಅವರು, ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳು, ಮಾನಸ ವಾಟರ್ ಪಾರ್ಕಿನ ಸಂಚಾಲಕರು ಹಾಗೂ ವಿವಿಧ ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ದೈಹಿಕ ಶಿಕ್ಷಣ ಅಧಿಕಾರಿಗಳು, ನಮ್ಮ ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿಗಳು, ವಿವಿಧ ತಾಲೂಕಿನ ಎಲ್ಲ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಹಾಗೂ ಇವತ್ತಿನ ಕ್ರೀಡಾಕೂಟಕ್ಕೆ ತೀರ್ಪುಗಾರರಾಗಿ ನಿಯೋಜನೆಗೊಂಡಂಥ ಎಲ್ಲನ್ನ ಆತ್ಮೀಯ ವೃತ್ತಿ ಮಿತ್ರರು, ದೈಹಿಕ ಶಿಕ್ಷಣ ವಿದ್ಯಾರ್ಥಿಗಳು, ಕೊಡುಗೈ ದಾನಿಗಳು, ಸ್ವಯಂ ಸೇವಕರಾಗಿ ದುಡಿಲಿಕ್ಕೆ ಬಂದಂಥ ಎಲ್ಲ ವಿದ್ಯಾರ್ಥಿ ಮಿತ್ರರು, ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ಮಾತಲ್ಲಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದರ ಜೊತೆಗೆ ನಿವೃತ್ತಿಯಾದಂಥ ಅನೇಕ ದೈಹಿಕ ಶಿಕ್ಷಣ ಶಿಕ್ಷಕರು, ವಿದ್ಯಾರ್ಥಿಗಳ ಹೆತ್ತವರು ಕೂಡ ನಮ್ಮ ಜೊತೆ ಇದ್ದಾರೆ. ತಮಗೆಲ್ಲರಿಗೂ ಒಂದೇ ಮಾತಲ್ಲಿ, ಸಮಯದ ಅಭಾವವಿರುವುದರಿಂದ ಒಂದೇ ಮಾತಲ್ಲಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ನಮ್ಮ ಜಿಲ್ಲೆಯಲ್ಲಿ ಬಲಿಷ್ಠವಾಗಿ ಬೆಳೆದು ಎಲ್ಲ ಕಾರ್ಯಕ್ರಮಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಸಂಘದ ವತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಅವಿರತವಾಗಿ ದುಡಿದಂಥ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದಂಥ ಸರ್ವರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ನೇರವಾಗಿ ಪ್ರವೇಶ ಮಾಡಲಿಕ್ಕೆ ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ. ಹಾಗೂ 17 ವಯೋಮಾನದ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳ ಕ್ರೀಡಾಕೂಟಕ್ಕೆ ಮಗದೊಮ್ಮೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಂಡು ಇವತ್ತು ಬೆಳಗ್ಗೆ 9:00 ಸರಿಯಾಗಿ ನಡೆದಂತಹ 17 ವಯೋಮಾನದ ಪ್ರೌಢಶಾಲಾ ಬಾಲಕ ಬಾಲಕಿಯರ 1500 ಮೀಟರ್ ಓಟದ ಫೈನಲ್ ಸ್ಪರ್ಧೆಯಲ್ಲಿ
ವಿಜೇತ ಸ್ಪರ್ಧಾಳುಗಳು ತಮ್ಮ ಎಲಿಜಿಬಿಲಿಟಿ ಫಾರ್ಮ್ ಜೊತೆಯಲ್ಲಿ ದಾಖಲೆ ವಿಭಾಗಕ್ಕೆ ತಕ್ಷಣ ಬರಬೇಕು ಅಂತ ಪ್ರೀತಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆತ್ಮೀಯ ಕ್ರೀಡಾಭಿಮಾನಿಗಳೇ, ಇನ್ನು ಪ್ರಥಮವಾಗಿ ನಡೆದ 17 ವಯೋಮಾನದ ಬಾಲಕಿಯರ 1500 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಸ್ಪರ್ಧೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೂಟ ದಾಖಲೆಯನ್ನು ಮೂಡಬಿದಿರೆಯ ಆಳ್ವಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲಿನ ಎದೆ ಸಂಖ್ಯೆ 7928 ನಾಗಿನಿ ಇವರು 4 ನಿಮಿಷ 48.8 ಸೆಕೆಂಡ್ ವೇಗದಲ್ಲಿ ಓಡುವುದರ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಗೆ ನೂತನ ದಾಖಲೆಯನ್ನು ತನ್ನದಾಗಿಸಿಕೊಂಡಿದ್ದಾರೆ. ಒಮ್ಮೆಲ್ಲರೂ ಕೂಡ ಚಪ್ಪಾಳೆಯ ಮೂಲಕ ಈ ಕ್ರೀಡಾಪಟುವನ್ನು ಅಭಿನಂದಿಸ್ತಾ ಇದ್ದೇವೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಕಡಬಾಯಿಲಿನ ವಿದ್ಯಾರ್ಥಿನಿ ಕುಮಾರಿ ಚರೀಶ್ಮಾ ಇವರು ಮಾಡಿದಂತಹ ದಾಖಲೆ 4 ನಿಮಿಷ 53.9 ಸೆಕೆಂಡ್ ದಾಖಲೆಯನ್ನು ಮಾಡಿದಂತಹ ಚರೀಶ್ಮಾ ಅವರ ದಾಖಲೆಯನ್ನ ಅಳಿಸಿ ನೂತನ ಕೂಟ ದಾಖಲೆಯನ್ನ ಮಾಡಿದಂತಹ ಕುಮಾರಿ ನಾಗಿನಿ ಪ್ರಥಮ ಸ್ಥಾನದೊಂದಿಗೆ ಕೂಟ ದಾಖಲೆಯನ್ನ ಸಂಖ್ಯೆ 7957 ಮೋಕ್ಷಾ ಪಿ ಬೆತಾನಿ ಸ್ಕೂಲ್ ನೂಜಿ ಬಾಳ್ತಿಲ 5 ನಿಮಿಷ 21.9 ಸೆಕೆಂಡ್ ವೇಗದಲ್ಲಿ ಓಡುವುದರ ಮೂಲಕ ತೃತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ. ಮುಕ್ತಾಯದ ಹಂತದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. 14 ಹೈಸ್ಕೂಲ್ ವಿಭಾಗದ ಬಾಲಕಿಯರ ಬಾಲಕರಿಗೆ ಹಾಗೂ ಮಿತಿಯ ಬಾಲಕರ ಅತ್ಯಂತ ವೇಗದ ಮಾಡಬೇಕು. ವಿದ್ಯಾರ್ಥಿಗಳಿಗೆ ಹಾಗೂ ಅಧಿಕಾರಿ ವರ್ಗದವರಿಗೆ ನೀರಿನ ಸರಬರಾಜು ಅಧಿಕಾರಿಗಳ ಗಮನಕ್ಕೆ. ಅಧಿಕಾರಿ ವರ್ಗದವರು 14 ಮಿತಿ ಹೈಸ್ಕೂಲ್ ವಿಭಾಗದ 14 ಮಿತಿಯ ಬಾಲಕರಿಗೆ ಲಾಂಗ್ ಜಂಪ್, ಪ್ರಾಥಮಿಕ ವಿಭಾಗದ ಬಾಲಕರಿಗೆ ತಮಗಿದು ಅಂತಿಮ ಕರೆ. ತಾವು ಸಹಿ ಮಾಡಿ ಸಹಕರಿಸಬೇಕು ವಿನಂತಿಸಿಕೊಳ್ತಾರೆ. ಮಂಗಳೂರು ದಕ್ಷಿಣ ಹದಿನೇಳು ವಯೋಮಾನದ ಬಾಲಕಿಯರ 1500 ಮೀಟರ್ ಓಟದಲ್ಲಿ ವಿಜೇತ ಸ್ಪರ್ಧಾಳುಗಳು ಕುಮಾರಿ ನಾಗಿನಿ ಬಿಟ್ ನಂಬರ್ 7928. Head should be down.
17 ವಯೋಮಾನದ ಪ್ರೌಢಶಾಲಾ ಬಾಲಕಿಯರ 1500 ಮೀಟರ್ ಓಟದ ಸ್ಪರ್ಧೆಯಲ್ಲಿ ವಿಜೇತ ಸ್ಪರ್ಧಾಳುಗಳನ್ನು ವಿಜಯ ವೇದಿಕೆಯಲ್ಲಿ ನಾವು ಗೌರವಿಸಲಿದ್ದೇವೆ. ನಮ್ಮ ಈ ಕೂಟದ ಸ್ಕೂಲ್ ನೋಜಿ ಬಾಳ್ತಿರ 5 ನಿಮಿಷ 21.9 ಸೆಕೆಂಡ್ ವೇಗದಲ್ಲಿ ಓಡಿ 17 ವಯೋಮಾನದ ಪ್ರೌಢಶಾಲಾ ಬಾಲಕಿಯರ ಜಿ ಕಿರಣ್ ಆಳ್ವಾಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹೊತ್ತಿಗೆ ಮಾಡಬೇಡಿ 5 ನಿಮಿಷ 7.2 ಸೆಕೆಂಡ್ ಮೀಟರ್ ಓಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ನೂತನ ಕೂಟ ದಾಖಲೆ. ಬೇಗ್ ನಂಬರ್ 798 ಕುಮಾರಿ ನಾಗಿಣಿ ವೇಗದಲ್ಲಿ ಓಡುವುದರ ಮೂಲಕ ಪ್ರಥಮ ಸ್ಥಾನದೊಂದಿಗೆ ಕೂಟ ದಾಖಲೆ. ಕಳೆದ ವರ್ಷ ಗವರ್ಮೆಂಟ್ ಹೈಸ್ಕೂಲ್ ನಿಮ್ಮನ್ನ ಗೌರವಿಸುವುದಕ್ಕೆ ನಾವು ಸಿದ್ಧತೆ ಮಾಡಿಕೊಂಡಿದ್ದೇವೆ. ವಿಜಯ ವೇದಿಕೆಗಾಗಿ ಮುಖ್ಯ ವೇದಿಕೆ ಬಳಿ ಟೊಪ್ಪೆ ಹೈಸ್ಕೂಲ್ ಪೂರ್ವದ ಬಾಲಕ ವಿಜಯ ಕಲ್ಲೋಳಿ ಹಾಗೂ ಸುಧೀಶ್ ಕೆ ತಮ್ಮ ನಿರೀಕ್ಷೆಯಲ್ಲಿ ನಾವು ವಿಜಯ ಭೀಮಾಸಿ ಕಲ್ಲೋಳಿ ಪಾಂಪೆ 7820 get ready followed by 7792 7ರ ಸುಧೀಶ್ ಕೆ ಗವರ್ಮೆಂಟ್ ಹೈಸ್ಕೂಲ್ ಕಡಬದ ವಿದ್ಯಾರ್ಥಿಗಳು ನನ್ನ ಕೈಯಲ್ಲಿ ಕೊಡ್ತಾರೆ.